ವಾರಣವದನ ತ್ರೈಲೋಕ್ಯ ಸುಮೋಹನ ವಾರಣವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಬಲ್ಲಿರೇನೆಯ ನೇರ ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಇಂದು ಬಲ್ಲಿರೇನೆಯ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ ಆಗಮಿಸಿರುವವರು ಶ್ರೀಯುತ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆಯವರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಯಲಗುಪ್ಪದಲ್ಲಿ ಇವರು 1973ರಲ್ಲಿ ಜನಿಸಿದರು. ದಿವಂಗತ ವಿಷ್ಣು ಹೆಗಡೆ ಮತ್ತು ಶ್ರೀಮತಿ ಇಂದಿರಾ ಹೆಗಡೆಯವರ ಸುಪುತ್ರರಾದಂಥ ಇವರು ಕನ್ನಡ ಸ್ನಾತಕೋತ್ತರ ಪದವೀಧರರು. ಶಂಭು ಹೆಗಡೆಯವರ ನಿರ್ದೇಶನದ ಶ್ರೀ ಮಯ ಕಲಾ ಕೇಂದ್ರದಲ್ಲಿ ಹೆರೆಂಜಾಲು ವೆಂಕಟರಮಣ ಗಾಣಿಗರಲ್ಲಿ ಯಕ್ಷಗಾನ ಅಭ್ಯಾಸ ನಡೆಸಿ ಉತ್ತರ ಕನ್ನಡದ ಗುಂಡಬಾಳು ಯಕ್ಷಗಾನ ಮಂಡಳಿಯಲ್ಲಿ ವೃತ್ತಿಜೀವನ ಆರಂಭಿಸಿದರು. ಅನಂತರ ಮಂದಾರ್ತಿ, ಮಾರಣಕಟ್ಟೆ, ಸಾಲಿಗ್ರಾಮ, ಪೆರಡೂರು, ಕಮಲಶಿಲೆ ಹಾಗೂ ತೆಂಕಿನ ಹೊಸನಗರ ಮೇಳಗಳಲ್ಲೂ ಸಹಿತ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿ ಕಲಾ ಸೇವೆ ಮಾಡಿದ್ದಾರೆ. ಪ್ರಸ್ತುತ ಪೆರಡೂರು ಮೇಳದಲ್ಲಿ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿ ಈಗ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಮೇರಿಕದಲ್ಲೂ ಇವರು ಯಕ್ಷಗಾನದ ಕಲಾ ಪ್ರದರ್ಶನ ನಡೆದಿದೆ. ನೂರಾರು ಧ್ವನಿ ತಟ್ಟೆಗಳು, ಧ್ವನಿ ಸುರುಳಿಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇಂಥ ಒಬ್ಬ ಉದಯೋನ್ಮುಖ ಪ್ರತಿಭಾನ್ವಿತ ಕಲಾವಿದನನ್ನು ನಾವು ಈ ಬಲ್ಲಿರೇನೆಯ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಶ್ರೀಯುತ ಸುಬ್ರಹ್ಮಣ್ಯ ಹೆಗಡೆಯವರೇ, ಬಹಳ ದಿನಗಳಿಂದ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಬೇಕು ಅಂತ ವಿನಂತಿಸ್ತಿದ್ದೇವೆ, ಬಯಸಿಕೊಂಡಿದ್ದೇವೆ. ಈಗಾಗಲೇ ನಿಮಗೆ ಆರಂಭದಲ್ಲೇ ಒಂದು ಕರೆ ಬರ್ತಾ ಇದೆ. ಕರೆಯನ್ನು ನಾವು ಸ್ವೀಕರಿಸಿ ಆಮೇಲೆ ಸಂವಾದ ಮುಂದುವರಿಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ. ಇವತ್ತಿನ ಅತಿಥಿಯಾದಂಥ ಯಲಗುಪ್ಪ ಅವರಿಗೂ ನಮಸ್ಕಾರ. ನಮಸ್ಕಾರ. ಯಾರು ತಾವು ಮಾತಾಡ್ತಾ ಇದ್ದೀರಿ? ಇದು ಹರ್ಷವರ್ಧನ್ ಅಂದ್ಬಿಟ್ಟು ಮಣಿಪಾಲದಿಂದ. ಹಾಂ, ಹೇಳಿ ಹರ್ಷವರ್ಧನ್ ರೀ. ಯಲಗುಪ್ಪನವರ ಬಗ್ಗೆ ಹೇಳ್ಬೇಕಾದಂದ್ರೆ ನಾವು ತುಂಬಾ ಆತ್ಮೀಯರವರಿಗೆ. ಮತ್ತೆ ಯಲಗುಪ್ಪನವರು ಯಕ್ಷರಂಗದಲ್ಲಿ ಮಾಡಿದಂತಹ ಸಾಧನೆನೂ ಬಹಳಷ್ಟು ಒಂದು ಪ್ರಶಂಸನೀಯ. ಅವರ ಒಂದು ಸ್ತ್ರೀ ವೇಷಕ್ಕೆ ಕೊಟ್ಟಂತ ಒಂದು ಏನಿದೆ ನೋಡಿ, ಇದು ಒಂದು ಒಳ್ಳೆಯ ನ್ಯಾಯ ಅಂತ ಹೇಳ್ತೀರಿ. ಯಾಕಂತ ಹೇಳಿದ್ರೆ ಸ್ತ್ರೀ ವೇಷವನ್ನ ನಿಭಾಯಿಸುವುದು ಬಹಳಷ್ಟು ಕಷ್ಟ ಸಾಧ್ಯ. ಯಾಕಂತ ಹೇಳಿದ್ರೆ ಈ ಇವತ್ತಿನ ಕಾಲದಲ್ಲಿ ಸ್ತ್ರೀ ವೇಷಕ್ಕೆ ಒಂದು ಉತ್ತಮವಾದ ನ್ಯಾಯವನ್ನು ಕೊಟ್ಟಿದ್ದಾರೆ. ಮತ್ತೆ ಅವರು ಯಕ್ಷಗಾನದ ಹೊರತಾಗಿಯೂ ಒಳ್ಳೆಯ ಸ್ನೇಹಜೀವಿ, ಸೌಜನ್ಯ ವ್ಯಕ್ತಿ ಕೂಡ, ಒಬ್ಬ ಮಾದರಿ ಕಲಾವಿದ ಅಂದ್ರೂ ತಪ್ಪಾಗ್ಲಾರದು. ಖಂಡಿತ. ನಿಮ್ಮ ಅವ್ರಿಗೆ ಮೋಸ್ಟ್ಲಿ ಗೊತ್ತಾಗಿರ್ಬೇಕು ಇವಾಗ, ಹರ್ಷವರ್ಧನ್ ಅಂತ ಹೇಳಿ ಮಣಿಪಾಲದಿಂದ. ಮತ್ತೆ ಅವರಿಗೆ ಇದಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ದೇವರು ಇನ್ನು ಮುಂದೆ ಉತ್ತಮ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಅವರನ್ನ ಈ ಯಕ್ಷಗಾನ ರಂಗದಲ್ಲಿ ಹಲವು ಕಾಲಗಳ ಕಾಲ ಮಿಂಚುವಂತೆ ಆ ದೇವರವರಿಗೆ ಕೃಪೆಯನ್ನು ಕೊಡ್ಲಿ. ಮತ್ತೆ ಕಡೆಯದಾಗಿ ಒಂದು ಪ್ರಶ್ನೆ ಯಲಗುಪ್ಪನವರಿಗೆ, ಯಕ್ಷಗಾನವನ್ನ ಉಳಿಸಿ ಅದನ್ನ ಬೆಳೆಸುವ ನಿಟ್ಟಿನಲ್ಲಿ ನಿಮ್ಮ ಸಂದೇಶ ಅಂದ್ರೆ ಅದನ್ನ ಶ್ರೀಮಂತವಾದ ಕಲೆಯನ್ನು ಆಗಿ ಮಾಡ್ಲಿಕ್ಕೆ ಕಲಾವಿದರ ಮೇಲೆ ಯಾವ ತರದ ಜವಾಬ್ದಾರಿ ಇದೆ, ಅದೇ ರೀತಿ ಪ್ರೇಕ್ಷಕರ ಮೇಲೆ ಯಾವ ಜವಾಬ್ದಾರಿ ಇದೆ? ಈ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಈ ಸಂದರ್ಭದಲ್ಲಿ ಕೊಡುವುದು ಬಹಳಷ್ಟು ಔಚಿತ್ಯ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಕರೆಗಾಗಿ ಹರ್ಷವರ್ಧನ್ ರೇ ನಮಸ್ಕಾರಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಮಸ್ಕಾರ ಬಾಲಕೃಷ್ಣ ಶೆಟ್ಟಿ ಅವರೇ. ನಮಸ್ತೆ. ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ನಾನು ಮಾತು ಪ್ರಾರಂಭಿಸುವ ಮೊದಲೇ ನನ್ನ ಹಿತೈಷಿಗಳು ಆತ್ಮೀಯರು ಫೋನ್ ಮಾಡಿದ್ದಾರೆ. ಮೊದಲಾಗಿ ಧನ್ಯವಾದವನ್ನು ಹೇಳುವುದು ನಾವು ಈ V4 ಮೀಡಿಯಾದ
ಸಮಸ್ತ ಸಿಬ್ಬಂದಿಗೆ ಮತ್ತು ಬಾಲಕೃಷ್ಣ ಶೆಟ್ಟರಿಗೆ. ಯಾಕಂತ ಹೇಳಿದರೆ ಹಲವು ಹಿರಿಯ ಮತ್ತು ಪ್ರಸಿದ್ಧ ಕಲಾವಿದರು ಭಾಗವಹಿಸಿದಂತಹ ಕಾರ್ಯಕ್ರಮ ಇದು. ಅಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಮೊದಲಾಗಿ ಧನ್ಯವಾದ. ಅದರ ಜೊತೆಗೆ ನಮ್ಮನ್ನು ನಾವು ತೋಡಿಕೊಳ್ಳುವುದಕ್ಕೆ ಒಂದು ರೀತಿಯಲ್ಲಿ ನಮ್ಮ ಬದುಕಿನ ಸಿಂಹಾವಲೋಕನ, ಈ ಕಲಾ ಬದುಕಿನ ಸಿಂಹಾವಲೋಕನ ಮಾಡುವುದಕ್ಕೆ ಇದೊಂದು ಒಳ್ಳೆಯ ಕಾಲ ಅಂತ ನಾನು ತಿಳ್ಕೊಳ್ತೇನೆ. ಅದರ ಜೊತೆಗೆ ಪ್ರಪ್ರಥಮವಾಗಿ ನಮಗೆ ಅಭಿನಂದಿಸಿರುವಂತಹ ಹರ್ಷವರ್ಧನ್ರಿಗೆ ಮೊದಲಾಗಿ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ ಕೇವಲ ಸ್ನೇಹಿತರಷ್ಟೇ ಅಲ್ಲ, ಒಬ್ಬ ಕಲಾ ಪ್ರೇಕ್ಷಕರಾಗಿ ಎಷ್ಟು ಹಿತೈಷಿಗಳು ಮತ್ತು ನಮ್ಮನ್ನು ಎಷ್ಟು ನೀವು ಗಮನಿಸ್ತೀರಿ ಎನ್ನುವುದಕ್ಕೆ ಇದೊಂದು ಸಾಕ್ಷಿ. ಯಾಕಂದರೆ ಕಾರ್ಯಕ್ರಮ ಪ್ರಾರಂಭ ಆಗುವುದನ್ನು ನೀವು ಕಾಯ್ತಾ ಇದ್ದೀರಿ ಎನ್ನುವುದು ನಮಗೆ ಗೊತ್ತಾಯ್ತು ಇದರಿಂದ. ಇನ್ನು ನನ್ನ ಬಗ್ಗೆ ನಾನು ಹೇಳ್ಕೊಳ್ಬೇಕು ಅಂತಾಯಿತು. ಯಲಗುಪ್ರೆ, ಹೇಳಿ ಸರ್. ಈಗ ರಂಗಸ್ಥಳದ ಮುಂಭಾಗದಲ್ಲಿ ನಿಮ್ಮನ್ನು ನಾವು ಸ್ತ್ರೀ ವೇಷಧಾರಿಯಾಗಿ ನಾವೆಲ್ಲ ವೀಕ್ಷಕರು ಕಲಾಪ್ರೇಮಿಗಳು ಕಂಡಿದ್ದೇವೆ. ಸರಿ, ನೀವು ಈ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ? ನಿಮ್ಮ ಪರಂಪರೆ ಹೇಗೆ? ಯಾಕಂದರೆ ನಮ್ಮ ಕುತೂಹಲ ಇರ್ತದೆ ನಮ್ಮ ವೀಕ್ಷಕರಿಗೆ. ಹೌದು, ಆ ಬಗ್ಗೆ ನೀವು ಸ್ಥೂಲವಾಗಿ ನಿಮ್ಮ ಪರಿಚಯವನ್ನು ಮಾಡಿಬಿಟ್ಟು ಆಮೇಲೆ ನಾವು ಸಂವಾದವನ್ನು ಮುಂದುವರಿಸೋಣ. ಸರಿ, ನಾನೀಗಂದಂತೆ ನಮ್ಮ ಬದುಕನ್ನು ನಾವೇ ಅವಲೋಕನ ಮಾಡಿಕೊಳ್ಳುವುದು. ಈಗ ನಾನು ಯಕ್ಷಗಾನಕ್ಕೆ ಬಂದದ್ದು ಒಂದು ರೀತಿಯಲ್ಲಿ ಆಕಸ್ಮಿಕ ಅಂತ ಹೇಳ್ಬೋದು. ಯಾಕಂದರೆ PUC ಶಿಕ್ಷಣವನ್ನು ಮುಗಿಸಿ ರಿಸಲ್ಟ್ ಬರುವ ಮೊದಲೇ ನಾನು ಕೇಂದ್ರಕ್ಕೆ ಹೋಗಿ ಆಗಿತ್ತು. ವಿಶೇಷವಾದ ಸೆಳೆತ ಯಕ್ಷಗಾನದ ಕುರಿತಾಗಿ, ಹಾಗಂತ ವೃತ್ತಿಯಾಗಿ ಅದನ್ನು ಸ್ವೀಕರಿಸಬೇಕು ಅಂತಲ್ಲ, ಬದುಕಿನ ಕುರಿತಾದ ನಿರ್ದಿಷ್ಟವಾದ ನಿಲುವು ಆಗಿರಲಿಲ್ಲ ಅಂತ ಹೇಳಬಹುದು. ಹಾಗಂತ ಯಕ್ಷಗಾನ ಕುರಿತಾದ ಒಂದು ವಿಚಿತ್ರವಾದ ಸೆಳೆತ, ಅದನ್ನು ನೋಡುವ ಆಸಕ್ತಿ ಇತ್ತ ಹೊರತಾಗಿ ಯಕ್ಷಗಾನದಲ್ಲಿ ಭಾಗವಹಿಸಬೇಕು ಎನ್ನುವ ಆಸಕ್ತಿ ಒಳಗಿಂದಿದ್ದರೂ ಅದಕ್ಕೆ ಸರಿಯಾದಂತಹ ಪ್ರೋತ್ಸಾಹಗಳು ಇರಲಿಲ್ಲ ಅಂತ ಹೇಳ್ಬೋದು. ಇನ್ನು ನಮ್ಮ ಪರಂಪರೆಯಲ್ಲಿ ಅಂತ ಹೇಳಿದ್ರೆ ನನ್ನ ಸೋದರ ಮಾವ ಚಿಟ್ಟಾಣಿ ರಾಮ್ ಹೆಗಡೆ ಅಂತ ಸ್ವಲ್ಪ ದಿವಸ ನನಗೆ ಕಲಿಸಿದವರು ಹೌದು ಅವರು. ಇನ್ನು ಮಣ್ಣಿಗೆ ತಿಮ್ಮಣ್ಯಾಜಿ ಅಂತ ಬಹಳ ಹಳೆಯ ಪ್ರಸಿದ್ಧ ಕಲಾವಿದರು ಅವರು ನಮ್ಮ ಪರಂಪರೆಯಲ್ಲಿರುವಂಥವ್ರು. ಇನ್ನು ನಮ್ಮ ತಂದೆಯವರು ಹವ್ಯಾಸಕ್ಕೆಲ್ಲ ಒಂದೆರಡು ವೇಷ ಮಾಡಿದ್ರಂತೆ, ಅದು ನನಗೆ ಗೊತ್ತಿಲ್ಲ. ದಟ್ಟವಾದ ಪ್ರಭಾವ ನಿಮ್ಮ ಮಾವನವರದ್ದು ನಿಮ್ಮ ಮೇಲೆ ಬಿದ್ದಿದೆ ಖಂಡಿತ. ಅದರ ಜೊತೆಗೆ ಕೆಲವು ಪ್ರಸಿದ್ಧ ಕಲಾವಿದರುಗಳನ್ನು ನಾವು ಒಂದು ಕರೆ ಬರ್ತಾ ಇದೆ. ಓಕೆ, ಹಲೋ ಹಲೋ ಹಲೋ, ಹಾಂ, ಯಾರು ತಾವು ಮಾತಾಡ್ತಿದ್ದೀರಿ? ಹಾಂ, ಕೇಳಿ. ಯಲಗುಪ್ರ ನಿಮ್ಮ ಎದುರುಗಡೆ ಇದ್ದಾರೆ. ಯಕ್ಷಗಾನಕ್ಕೆ ಸಂಬಂಧಿಸಿದ ಸ್ತ್ರೀ ವೇಷಕ್ಕೆ ಸಂಬಂಧಿಸಿ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. ಸರಿ. ಹಲೋ ಹಲೋ, ಹೇಳಿ ಸರ್. ಕೃಷ್ಣ ಅಂತ ಹೇಳಿ. ಹಾಂ ಹಾಂ, ಹೇಳಿ ಹೇಳಿ ಹೇಳಿ. ಯಕ್ಷಗಾನ ಬಗ್ಗೆ ತುಂಬಾ ಇದು. ಹಲೋ ಹಲೋ, ಹೇಳಿ ಸರ್, ಹೇಳಿ. ನಮ್ಮ ಪೋಸ್ಟ್ ಕಲಿಯಿರಿ ಯಕ್ಷಗಾನದಲ್ಲಿ. ನಿಮ್ಮ ಯಕ್ಷಗಾನದಲ್ಲಿ ತುಂಬಾ ನಿಮಗೆ ಸಿಕ್ಕಿದೆ ಅವಕಾಶ. ಇನ್ನು ಮುಂದೆ ಏನ್ ಮಾಡ್ಲಿಕ್ಕೆ ಉಂಟು ಯಕ್ಷಗಾನದಲ್ಲಿ, ನಿಮ್ಮಿಂದ ಏನ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ಹೇಳ್ಬೇಕಷ್ಟೇ. ಧನ್ಯವಾದ. ಕರೆಗಾಗಿ ಕೃತಜ್ಞತೆಗಳು. ಸಂಕ್ಷಿಪ್ತವಾಗಿ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ಚರ್ಚೆ ಮುಂದುವರಿಸೋಣ. ಸರಿ ಕೃಷ್ಣ ಅವರೇ, ನಿಮ್ಮ ಕಳಕಳಿಯ ಪ್ರಶ್ನೆ ಏನು ಅಂತ ನಮಗೆ ಅರ್ಥ ಆಯಿತು. ಯಲಗುಪ್ಪರಿಂದ ಇಲ್ಲಿವರೆಗೆ ಬಂದದ್ದಷ್ಟೇ ಅಲ್ಲ, ಇನ್ನು ಮುಂದೆ ಏನಾದರೂ ಹೊಸತನ ನಿರೀಕ್ಷೆ ನೀವು ಮಾಡ್ತಾ ಇದ್ದೀರಿ. ಆ ಕುರಿತಾಗಿ ಪ್ರಯತ್ನವೂ ನಾನು ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಅದು ಏನು ಅಂತ ನೀವು ನೋಡಬಹುದು. ಅದರ ಕುರಿತಾಗಿ ಮತ್ತು ವಿವರಣೆಯನ್ನು ನಾನು ಕೊಡ್ತೇನೆ. ಇದಕ್ಕೂ ಪೂರ್ವದಲ್ಲಿ ಯಲಗುಪ್ರೆ, ಹೇಳಿ ಸರ್. ಈಗ ನಿಮ್ದೊಂದು ಕ್ಲಿಪ್ಪಿಂಗ್ಸ್ ತೋರಿಸ್ಬಿಟ್ಟು, ಯಾಕಂದರೆ ತುಂಬ ಮಂದಿ ನಮ್ಮ TV ವೀಕ್ಷಕರು ಈಗ ನೇರವಾಗಿ ನಿಮ್ಮನ್ನು ರಂಗಸ್ಥಳದಲ್ಲಿ ನೋಡುವ ಅವಕಾಶ ಇಲ್ಲದೆ ಇದ್ರು ಸಹಿತ ನಿಮ್ಮಂತ ಒಬ್ಬ ಅಭಿಜಾತ ಕಲಾವಿದರನ್ನು ಮನೆ ಮನೆಗೆ ಮುಟ್ಟಿಸುವಂಥ ಒಂದು ಹೊಣೆಗಾರಿಕೆಯನ್ನು ಈ TV ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಖಂಡಿತ ಖಂಡಿತ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ತೋರಿಸ್ಬಿಟ್ಟು ಆಮೇಲೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಮೊದಲಿಗೆ ಸ್ತುತಿ ಪದ್ಯಕ್ಕೆ ನೀವು ಮಾಡಿದ ನರ್ತನವನ್ನು ನಮ್ಮ ವೀಕ್ಷಕರಿಗೆ ತೋರಿಸೋಣ. ಸರಿ. ನಂಬಿದೆನು ನಾನಿನ್ನ ಶಂಭು ಸುತ ಸಲಗೋ, ನಂಬಿದೆನು ನಾನಿನ್ನ ಶಂಭು ಸುತ ಸಲಹು ಹೇ ರಂಭ ಮದ ಊರೊಡೆಯ ಇಂಬು ನೀಡೆಂಬೆ, ಹೇ ರಂಭ ಮದ ಊರೊಡೆಯ ಇಂಬು ನೀಡೆಂಬೆ. ಕುಂಬಿನಿಯ ಪೂಜೆ ಮೊದಲ್ ಗೊಂಬ ವಿಘ್ನೇಶ ಜಯ, ಕುಂಬಿನಿಯ ಪೂಜೆ ಮೊದಲ್ ಗೊಂಬ ವಿಘ್ನೇಶ ಜಯ 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 ಜಯ. ಅಂಬುಜಾಸನ ನಳಿಯ ವಿಘ್ನೇಶ ದೃಢದಿ, ಅಂಬುಜಾಸನ ನಳಿಯ ವಿಘ್ನೇಶ ದೃಢದಿ. ಜಯತು ಜಯ ಜಯತು ಸುಚರಿತ ಸಕಲ ಸದ್ಗುಣ ಸಾಂದ್ರ ಗಿಡದ ದೋದಿನ ಗದಿಗುದ. ಸುಚರಿತ
ಸಕಲ ಸದ್ಗುಣ ಸಾಂದ್ರ ಸುಚರಿತ ಸಕಲ ಸದ್ಗುಣ ಸಾಂದ್ರ ಎನ್ನ ವಚನವನಾಲಿಸು ದಿವಿಜೇಂದ್ರ ಎನ್ನ ವಚನವನಾಲಿಸು ದಿವಿಜೇಂದ್ರ ಪುರುಷರ ಹೃದಯವ ಅರೆಗಣ್ಣ ನೋಟದಿ ಪುರುಷರ ಹೃದಯವ ಅರೆಗಣ್ಣ ನೋಟದಿ ಅರೆಗಣ್ಣ ನೋಟದಿ ಅರೆಗಣ್ಣ ನೋಟದಿ ಕರಗಿಸುವನು ವಿದೆ ಅರಿದೆನಗೆ ಕರಗಿಸುವನು ವಿದೆ ಹರಿಜನಗೆ ಹರುಷದಿ ನೀ ನೆನಗೆ ಅರುಗಿದ ಕಾರ್ಯವು ಹರುಷದಿ ನೀ ನೆನಗೆ ಅರುಗಿದ ಕಾರ್ಯವು ಹರಿಯದೆಲ್ಲಿಂದಲಿ ಸುರವರನೇ ಹರಿಯದೆನ್ನಿಂದಲಿ ಹರಿಯದೆನ್ನಿಂದಲಿ ಸುರವರನೇ ಈಗ ಒಂದು ಸಂಪ್ರದಾಯಬದ್ಧವಾದಂಥ ಒಂದು ಸ್ತ್ರೀವೇಷವನ್ನು ನಾವು ನೋಡಿದ್ದೀವಿ. ಹಾಂ, ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಇವತ್ತು ಪೂರ್ವರಂಗ ಭಾಳ ಕುಂಠಿತವಾದದ್ರಿಂದ ಇವತ್ತು ಸ್ತ್ರೀವೇಷಕ್ಕೆ, ಕಟ್ಟುವೇಷಕ್ಕೆ, ಕಸವೇಷಕ್ಕೆಲ್ಲ ಸ್ವಲ್ಪ ಅವಕಾಶಗಳು ಇವತ್ತು ಡೇರೆ ಮೇಳದಲ್ಲಿ ಕಡಿಮೆ ಆಗ್ತಾ ಇದೆ. ಹೌದು. ಹಾಗೆ ಒಂದು ಒಳ್ಳೆಯ ಸ್ತ್ರೀವೇಷಧಾರಿಗಳು ಇವತ್ತು ರಂಗಭೂಮಿ ಬರದೇ ಇರಲಿಕ್ಕೆ ಇಂಥ ಪೂರ್ವರಂಗ ಮೊಟಕುಗೊಂಡದ್ದು ಕಾರಣ ಆಗಿರಬಹುದೇ ಅಥವಾ ನಿಮ್ಮ ಅಭಿಪ್ರಾಯ ಏನು? ಸ್ತ್ರೀವೇಷಕ್ಕೆ ಬರುವವರ ಸಂಖ್ಯೆ ಕಡಿಮೆ ಯಾಕಂತ ಹೇಳಿದ್ರೆ ಸುಲಭಕ್ಕದು ಒಗ್ಗುವುದಿಲ್ಲ. ಸರಿ, ಶರೀರ ಶಾರೀರ ಎರಡೂ ಸಹಿತ ಎರಡು ಒಳ್ಳೇದಾಗಿರ್ಬೇಕು, ಪುರದ್ರೂಪಿಯಾಗಿರ್ಬೇಕು, ಮತ್ತೆ ಒಳ್ಳೆಯ ಆಂಗಿಕ ವಾಚಿಕವಾಗಿ ಎಲ್ಲವೂ ಸಹಿತ ಅವನು ಬಲಿಷ್ಠನಾಗಿರ್ಬೇಕು. ಕರೆ ಬರ್ತಾ ಇದೆ. ಹಲೋ, ನಮಸ್ಕಾರ. ನಮಸ್ತೆ. ನಾನು ಗುರುರಾಜ್ ಸೋಮಯಾಜಿ ಅಂತ ಹೇಳಿ. ಗುರುರಾಜ್ ಸೋಮಯಾಜಿಗಳೇ ನಮಸ್ಕಾರ. ಎಲ್ಲಿಂದ ಫೋನ್ ಮಾಡ್ತಿದ್ರಿ ಸೋಮಯಾಜಿಗಳೇ? ನೇರಳಕಟ್ಟೆಯಿಂದ. ಕೇಳಿ, ಏನಾದ್ರು ಪ್ರಶ್ನೆ ಇದ್ರಿ. ಇದ್ದಾರಲ್ಲ? ಹೌದು, ನಿಮ್ಮ ಎದುರುಗಡೆ ಇದ್ದಾರೆ, ಹೇಳಿ. ಹೌದಾ? ಎಂತ ಇಲ್ಲ, ಯಕ್ಷಗಾನದ ಬಗ್ಗೆ ಮುಂದೆ ಅಭಿಪ್ರಾಯ ಅವ್ರು ಕೇಳಬೇಕಿತ್ತು. ಕೇಳಿ ಪ್ರಶ್ನೆ ಸ್ವಲ್ಪ ಸಂಕ್ಷಿಪ್ತವಾಗಿ ಕೇಳಿ, ಸ್ಪಷ್ಟವಾಗಿರ್ಲಿ. ಹಲೋ ಹಲೋ ಕೇಳಿ ಹಲೋ ಹಲೋ ಕೇಳಿ ಕೇಳ್ತಾ ಇದೆಯಾ? ಹೌದು, ಕೇಳ್ತಾ ಇದೆ. ನೀವು ಗಟ್ಟಿಯಾಗಿ ಮಾತಾಡಿ. ನಿಮ್ಮ ಟಿವಿಯನ್ನು ಸ್ವಲ್ಪ ಮ್ಯೂಟ್ ಮಾಡಿ. ಟಿವಿ ಇಲ್ಲ, ಇಲ್ಲಿ ಕೇಬಲ್ ಕಲೆಕ್ಷನ್ ಇಲ್ಲ. ಕೇಳಿ. ಯಕ್ಷಗಾನ. ಹಲೋ ಹಲೋ ಹೇಳಿ ಕೇಳ್ತಾ ಇದೆ. ಹಲೋ ಕೇಳ್ತಾ ಇದೆ. ತಾಂತ್ರಿಕ ಅಡಚಣೆಯಿಂದ ಸ್ವಲ್ಪ ಸಮಸ್ಯೆ ಆಗಿರ್ಬೋದು. ಇರ್ಲಿ. ಈಗ ಯಕ್ಷಗಾನದಲ್ಲಿ ನೀವು ಪೂರ್ವರಂಗದ ಬಗ್ಗೆ ವಿಚಾರ ಹೇಳಿದ್ರಿ. ಅದಕ್ಕೂ ಪೂರ್ವದಲ್ಲಿ ಒಂದು ಪ್ರಶ್ನೆ. ಈಗ ಇಷ್ಟೆಲ್ಲ ಯಕ್ಷಗಾನದಲ್ಲಿ ಪುರುಷ ವೇಷವಿದೆ, ಹಾಗೆ ಬೇರೆ ಬೇರೆ ಭಾಗವತಿಕೆ ಇದೆ, ಬೇರೆ ಬೇರೆ ಹಿಮ್ಮೇಳ ಮುಮ್ಮೇಳದಲ್ಲಿ ವೈವಿಧ್ಯಮಯವಾದಂಥ ಪ್ರಕಾರಗಳಿದ್ದಾವೆ. ಸರಿ, ಆದರೆ ನೀವು ಸ್ತ್ರೀವೇಷವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದ್ರ ಹಿನ್ನೆಲೆ ಏನು? ಇದಕ್ಕೆ ಪ್ರೇರಣೆ ಯಾರು? ನಾನು ಯಕ್ಷಗಾನಕ್ಕೆ ಬರುವಾಗ ಸ್ತ್ರೀವೇಷಧಾರಿ ಆಗಬೇಕು ಅನ್ನುವ ಆಲೋಚನೆಯಲ್ಲೇ ಬಂದದ್ದಲ್ಲ ನಿಜವಾಗಿ. ಇದಕ್ಕೂ ಪೂರ್ವದಲ್ಲಿ ಪುರುಷ ವೇಷ ನೀವು ಮಾಡಿದ್ದೀರಾ? ಎಲ್ಲೂ ಒಂದೆರಡು ಮಾಡಿದ್ದೇನೆ, ಒಂದೆರಡಲ್ಲ, ಸಾಧಾರಣ ಒಂದು 10-20 ಮಾಡಿರ್ಬೋದು. ಹಾಗಂತ ನಾನು ಬಂದದ್ದು ನಿಜವಾಗಿ ಪದ್ಯ ಕಲಿಬೇಕು, ಪದ್ಯ ಹೇಳಬೇಕು ಅನ್ನೋ ನಿರ್ಧಾರ, ಭಾಗವತರಾಗಬೇಕು ಅನ್ನೋ ನಿರ್ಧಾರದಿಂದ ಬಂದಿದ್ದೀರಿ. ಖಂಡಿತ ಕರೆಯನ್ನು ಮನ್ನಿಸೋಣ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ, ಯಾರು? ನಾನು ಕುಮಟಾದಿಂದ ಮಹೇಶ್ ಅಂತ. ಹೇಳಿ. ಕುಮಟದಿಂದ ಮಹೇಶ್ ಅಂತ.
ಮಹೇಶ್ ಮಹೇಶ್ ಮಾತಾಡ್ತಿದ್ದೀರಿ, ಕೇಳಿ ಪ್ರಶ್ನೆ. ಹೇಳಿ ಸರ್. ನಮ್ದು ಶ್ರೀಪಾತ್ರ ನಮ್ಗೆ ಒಳ್ಳೆ ಇಡ್ತೀವಿ ನಾವು. ಹಾ ಮತ್ತೆ ನೀವು ನಮ್ದು ಫೇವರೇಟ್ ಕಲಾವಿದರು. ಸರಿ. ನೀವು ತುಂಬಾ ಪಾತ್ರಗಳಲ್ಲಿ ವಿಭಿನ್ನ ಪಾತ್ರಗಳು ಮಾಡ್ತಿರಲ್ಲ, ಮುಂದೆ ಯಾವ ಪಾತ್ರ ಮಾಡ್ಬೇಕಂತ ಹೇಳ್ತೀರಾ? ಸರಿ. ಈಗಾಗಲೇ ಕೆಲವು ಹೊಸ ಪ್ರಸಂಗದ ವೇಷಗಳನ್ನು ನೀವು ನೋಡಿದ್ದೀರಿ ಅಂತಾಯ್ತು. ಹಾಗೆ ಬೇರೆ ಬೇರೆ ರೀತಿಯ ಅಂತಹ ವೇಷಗಳನ್ನು ನೀವು ಬಯಸ್ತೀರಿ. ನೋಡೋಣ ಮುಂದಿನ ದಿವಸದಲ್ಲಿ. ನಾನು ಮತ್ತೆ ಈಗ ಪೆರಡೂರು ಮೇಳದಲ್ಲಿ ಇದ್ದೇನೆ ಬರುವ ತಿರುಗಾಟದಲ್ಲಿ. ಹೊಸ ಪ್ರಸಂಗಗಳು ಹೇಗೂ ಬಂದೇ ಬರ್ತದೆ. ಅದರಲ್ಲಿ ಮತ್ತೆ ಹೊಸ ಪ್ರಯೋಗಗಳನ್ನು ಖಂಡಿತ ಮಾಡೋಣ. ನಿಮ್ಮ ನಿರೀಕ್ಷೆಯನ್ನ ಹುಸಿಯಾಗಿಸುವುದಿಲ್ಲ ಅಂತ ಹೇಳ್ತೇನೆ. ಮಹೇಶ್ ಅವರೇ, ನಿಮ್ಮ ಕರೆಗಾಗಿ ಕೃತಜ್ಞತೆಗಳು. ನೀವು ಮುಂದೆ ಯಾವ ಪಾತ್ರ ಮಾಡ್ಬೇಕಂತ ಕಲಾವಿದ್ರಿ ಯಾವ ಪಾತ್ರ ಮಾಡ್ಬೇಕಂತ ಹೇಳಿ. ಅಲ್ಲ, ಮುಂದೆ ಯಾವ ಪಾತ್ರವನ್ನು ಮಾಡಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ. ಪಾತ್ರಗಳು ಅಂತ ಹೇಳಿದ್ರೆ ನಾವು ಚಾಲೆಂಜಿಂಗ್ ಆಗಿ ಬರುವಂತಹ ಪಾತ್ರಗಳನ್ನ ಬಯಸ್ತೇವೆ. ಹಾಗಂತ ಹೊಸ ಪ್ರಸಂಗಗಳಲ್ಲಿ ಎಂಥ ಪಾತ್ರಗಳು ಬರ್ತದೆ ಅಂತ ಹೇಳಿಕ್ಕಾಗೋದಿಲ್ಲ. ಅದಕ್ಕೆ ಸರಿಯಾಗಿ ಮತ್ತೆ ಬೇರೆ ಬೇರೆ ಕೆಲವು ಸೆಟ್ಟಿಂಗ್ಗಳನ್ನು ನಾವು ಮಾಡಿಕೊಳ್ಳೋದು, ನೃತ್ಯ ಉಳಿದಂತೆ. ಏಲುಗುಪ್ಪರೆ ಅವ್ರ ಕರೆಗಾಗಿ ಧನ್ಯವಾದವನ್ನು ಸಮರ್ಪಿಸೋಣ. ಹೌದು. ಈ ಸ್ತ್ರೀ ವೇಷವನ್ನೇ ನೀವು ಯಾಕೆ ಆಯ್ಕೆ ಮಾಡಿಕೊಂಡು ಹೇಗೆ ಬಂದ್ರಿ ಅನ್ನೋದನ್ನು ನಮ್ಮ ಸ್ಥೂಲವಾಗಿ ನಮ್ಮ ವೀಕ್ಷಕರ ಜೊತೆ ನೀವು ಹಂಚಿಕೊಳ್ಬೇಕು. ಹೌದು. ಮೊದಲು ಈ ನಾಟಕ ಕಂಪನಿಗಳಲ್ಲಿ ಆಯ್ಕೆ ಮಾಡುವಾಗ ಶಾರೀರವನ್ನು ನೋಡ್ತಾರೆ. ಹಾಗೆ ನಾನು ಯಕ್ಷಗಾನಕ್ಕೆ ಬಂದವಾಗ ನಮ್ಮ ಗುರುಗಳು ಹೆರಂಜಾಲರು, ವೆಂಕಟರಮಣ ಗಾಣಿಗರು, ಅವರನ್ನು ನಾವು ಮರೆಯುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ನನ್ನನ್ನು ಗುದ್ದಿದವರು ಅವರು, ಗುದ್ದಿ ತಿದ್ದಿದವರು. ನಾನು ಕುಣಿಯುವುದನ್ನು ಕಂಡು ಅವರು ಹೇಳ್ತಿದ್ರು, ನೀವು ಸ್ತ್ರೀವೇಷ ಮಾಡಬೇಕು ಅಂತ. ಅವರು ಪ್ರಸಿದ್ಧ ಸ್ತ್ರೀವೇಷದವರು. ಅದರ ಜೊತೆಗೆ ಅವರ ಕುಣಿತದಲ್ಲಿ ಅಷ್ಟು ನೈಸ್ನೆಸ್ ಇತ್ತು, ನಾಜೂಕುತನ ಇತ್ತು. ಅದರ ಜೊತೆಗೆ ಕೇಂದ್ರದಲ್ಲಿ ನಾವಿರುವಾಗ ಯಶಂಬೇಗೌಡರನ್ನು ಭೇಟಿ ಮಾಡಲಿಕ್ಕೆ ಒಬ್ಬರು ವಿದೇಶದ ಮಹಿಳೆ ಬಂದಿದ್ರು. ನಮ್ಮನ್ನು 4 ಜನರನ್ನು ನಿಲ್ಲಿಸಿ ಕುಣಿಯುವಾಗ ಅವರು ನನ್ನನ್ನು ಬೊಟ್ಟಿಟ್ಟು ತೋರಿಸಿದ್ರು. ಅವಳ ಹೆಸರು ಹೌದು. ಅವರು ಉಳಿದ ಹುಡುಗರಿಗೆ ಇವರಿಗೂ ಏನು ವ್ಯತ್ಯಾಸ ಅಂತ. ಅದಕ್ಕೆ ಶಂಬೇಗೌಡರದೇ ಹೇಳಿದ್ರು, ಸ್ವಲ್ಪ ಪಾಲಿಶ್ ಆದದ್ದು ಅದು ಅಂತ. ಮತ್ತೆ ನಾನು ಯಕ್ಷಗಾನಕ್ಕೆ ಬರುವ ಕಾಲಕ್ಕೆ ಸ್ವಲ್ಪ ಸ್ತ್ರೀವೇಷದ ಕೊರತೆ ಇತ್ತು ಅಂತ ಹೇಳ್ಬಹುದು. ಅಂದ್ರೆ ನಮ್ಮಲ್ಲಿ ಜೋಶಿ, ವಿಷ್ಣು ಭಟ್ರು, ಭಾಸ್ಕರ್ ಜೋಶಿ ಅವರು, ವಿಷ್ಣು ಭಟ್ರು ಅವರೆಲ್ಲ ಸ್ವಲ್ಪ ಹಳೆತಾಗ್ತಾ ಇದ್ದಂತ, ರಾಮನಾಯರಿ ಇವರೆಲ್ಲ ಸ್ವಲ್ಪ ಹಳತಾಗ್ತಾ ಇದ್ದಂತ ದಿವಸಗಳು. ಮತ್ತೆ ಜೋರಾಗಿ ಹಾಸ್ಯ ಕಲಾವಿದರು ಮಿಂಚುತ್ತಿದ್ದ ಕಾಲ. ಅಂದ್ರೆ ಹಾಸ್ಯ ಪ್ರಧಾನ ಆಧರಿಸಿ, ಹಾಸ್ಯ ಪಾತ್ರಧಾರಿಗಳ ಆಧರಿಸಿ ಪ್ರಸಂಗ ಪ್ರಾರಂಭವಾದ ಕಾಲ. ಆ ಕಾಲದಲ್ಲಿ ನಾನು ಬಂದು ಸ್ತ್ರೀವೇಷಕ್ಕೆ ಮತ್ತೆ ಗುಂಡುಬಾಳದಲ್ಲಿ ನಾನು ನಮ್ಮ ಸಂಬಂಧಿಕರೊಬ್ಬರು ಮೇಳದ ಯಜಮಾನರಾಗಿದ್ರು. ಅಲ್ಲಿ ಅನಿವಾರ್ಯವಾಗಿ ನಾನು ಪೀಠಿಕೆ ಸ್ತ್ರೀವೇಷವನ್ನು ಮಾಡಬೇಕಾಯಿತು. ಆ ನಂತರದಲ್ಲಿ ಬೇರೆ ಬೇರೆ ಅವಕಾಶಗಳು ಬರಲಿಕ್ಕೆ ತೊಡಗಿತ್ತು. ಮತ್ತು ನನಗದು ಒಗ್ಗಿತು. ನಿಧಾನವಾಗಿ ಆ ಸ್ತ್ರೀವೇಷಕ್ಕೆ ನಾನು ಒಗ್ಗಿಕೊಂಡೆ, ನನ್ನನ್ನು ನಾನು ಒಗ್ಗಿಸಿಕೊಂಡೆ. ಅದ್ರ ಜೊತೆಗೆ ನನಗೆ ಮೊದಲಾಗಿ ಸ್ವರದ ತಾಪತ್ರಯ ಬಹಳ ಆಯ್ತು. ಶುರುವಿನ ಪುರುಷ ಧ್ವನಿ ಬರ್ತದೆ ಅಂತಕ್ಕಂಥ ಒಂದು ಭಯ. ಹೌದು. ನಂತರದಲ್ಲಿ ಅದು ನಿವಾರಣೆ ಆಯಿತು. ನಿವಾರಣೆಯಾಗಿ ಸ್ತ್ರೀವೇಷಕ್ಕೆ ನೀವು ಒಗ್ಗಿಕೊಂಡೆ. ಒಂದು ನಿಮಿಷ. ಹಲೋ, ನಮಸ್ತೆ. ನಾನು ವೆಂಕಟರಮಣ ಮುಡಿತಾಯರು. ಹೇಳಿ ವೆಂಕಟರಮಣ ಮುಡಿತಾಯರೇ, ನಮಸ್ಕಾರ. ನಿಮ್ಮ ಸಣ್ಣ ಅಭಿಮಾನಿ ಕಳೆದೋಷ ಇವತ್ತು ಹೊಸ ಮೇಲೆ ಬಂದಿದ್ದಲ್ಲ. ಹೌದು. ನಿಮ್ಮ ಒಂದು ವೇಷ ನೋಡ್ಬೇಕು ಅಂತ ಊಟ ಟೈಮಲ್ಲಿ ಬಂದಿದ್ದೆ. ಏನು ಉದಾಸೀನ ಮಾಡಬೇಕಾಯ್ತು. ಏನು ಕಾರಣ? ಸರಿ, ಅದಂದ್ರೆ ಹಾಗಲ್ಲ. ಮುಡಿತಾಯರು ಬಹಳ ಅಭಿಮಾನದಿಂದ ಈ ಪ್ರಶ್ನೆ ಕೇಳಿದ್ದಾರೆ, ಅನುಮಾನವೂ ಇಲ್ಲ. ಮತ್ತೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ದಿವಸ ಆಟ ಕುಣಿಯುವವರು ಅಂತ ಹೇಳಿದ್ರೆ ನಾನು ಊರಿಗೆ ಹೋಗಿದ್ದಿರಬಹುದು. ಯಾಕಂದ್ರೆ ಟೌನಲ್ಲಿ ನಮ್ಮದು 15 ದಿವಸ ಇಲ್ಲಿ ಯಕ್ಷಪಕ್ಷ ಅಂತ ಆಗ್ತದೆ. ಊರಿಗೆ ಹೋಗಿ ಬರುವಾಗ ಈ ವರ್ಷ ಒಂದು ದಿವಸ ನನಗೆ ವೇಷ ಮಾಡಲಿಕ್ಕೆ ಆಗಿಲ್ಲ. ಬರುವಾಗ ತಡ ಆಯಿತು. ಅಂದರೆ ಮಧ್ಯದಲ್ಲಿ ಈ ಟ್ರಾಫಿಕ್ ಜಾಮ್ಗಳು ಅದು, ಮತ್ತು ಅಲ್ಲಿಂದ ಇಲ್ಲಿ ಬರುವಾಗ ಆಯಾಸ ಆಗಿರ್ತದೆ. ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಒಗ್ಗದಿದ್ದ ವೇಷಗಳು ಕೆಲವೊಮ್ಮೆ ನಾವು ಉದಾಸೀನದಲ್ಲಿ ಮುಗಿಸುವುದಿರ್ತದೆ. ಅದಕ್ಕೆ ನಿಜವಾಗಿ ನಿಮ್ಮಲ್ಲಿ ನಾವು ಕ್ಷಮೆ ಕೇಳ್ತೇವೆ. ಇನ್ನೊಮ್ಮೆ ಬನ್ನಿ, ನಮ್ಮ ವೇಷವನ್ನು ನೋಡಿ. ನಿಮ್ಮ ಅಭಿಮಾನದಿಂದ ಆ ಪ್ರಶ್ನೆಯನ್ನು ಕೇಳಿದ್ರೆ ಬಹು ನಿರೀಕ್ಷೆಯಲ್ಲಿ ಅವರ ಕಾರ್ಯಕ್ರಮಕ್ಕೆ ಬಂದಿರಬಹುದು. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಮುಂದಕ್ಕೆ ಬರೋಣ. ಈಗ ರುಕ್ಮಿಣಿ ಸ್ವಯಂವರದಲ್ಲಿ ನಿಮ್ದೊಂದು ಪಾತ್ರ, ರುಕ್ಮಿಣಿ ಪಾತ್ರದಲ್ಲಿ ನೀವು ಕಾಣಿಸ್ಕೊಂಡಂಥ ಬಗೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಬಿಟ್ಟು ಮತ್ತೆ ಹಲವು ಪ್ರಶ್ನೆಗಳು ನಿಮ್ಮ ಹತ್ರ ನಾವು ಎತ್ತಲಿಕ್ಕಿದ್ದೇವೆ. ಆ ಪ್ರಶ್ನೆಗೆ ನೀವು ಸೂಕ್ತವಾದ ಉತ್ತರವನ್ನು ಕೊಡಬೇಕು ಅಂತ ವಿನಂತಿಸಿ ಆ 2ನೇ ಕ್ಲಿಪ್ಪಿಂಗ್ಸ್ ಅನ್ನು ನಾನು ನಿಮಗೆ ವೀಕ್ಷಕರಿಗೆ ತೋರಿಸ್ತಾ ಇದ್ದೇವೆ. ಭೂಸುರ ತೆರಳಿ ಬರಲಿಲ್ಲಿಗೆ ಭೂಸುರ ಹರಿಯ ಕಂಡನೋ ಕಾಣದಿರುವನು, ಹರಿಯ ಕಂಡನು ಶ್ರೀ
ಬಾರನಾನತ ಬಂದು ಕೃಷ್ಣ ಬಾರನಾನತ ಬಂದು ಕೃಷ್ಣನುದಾರ ಗುಣನಿಧಿ ಏಕೆ ನನಗೆ ಕೃಷ್ಣನ್ ಉದಾರ ಗುಣನಿಧಿ ಏಕೆ ನನಗೆ ಯಾರು ಹಿತಕಾರಿಗಳು ನನಗಿನ್ಯಾರು ಹಿತಕಾರಿಗಳು ಚೈದ್ಯನ ಮೋರನಾನ್ಯಂತಿ ಕ್ಷಿಪೆ ಚೈತನ್ಯ ಮೋರನಾನ್ಯಂತಿ ಕ್ಷಿಪೆ ಚೈತನ್ಯ ಮೋರನಾನ್ಯಂತಿ ಕ್ಷಿಪೆ ಕೃಷ್ಣ ಕೃಷ್ಣ ಸ್ಥಿತಿ ನನ್ನ ಅಪ್ಪ ಸರಿಯಾದ ನಿರ್ಧಾರವನ್ನು ಕೈಗೊಂಡ್ರು ಸಹಿತವಾಗಿ ಈ ರುಕ್ಮಿಣಿಯ ಸಂಯವರ ಕೃಷ್ಣನೊಟ್ಟಿಗೆ ಆಗಬಾರದೆನ್ನುವುದಾಗಿ ನನ್ನ ಹಠ ಹಿಡಿದಿದ್ದಾನಲ್ಲ, ಆ ಕಾರಣಕ್ಕಾಗಿ ಅಲ್ವೇ ಚೈದ್ಯಕ್ಕೆ ಲೇಖನವನ್ನು ಕಳುಹಿಕೊಟ್ಟಿದ್ದು. ಆದ್ರೆ ಕೃಷ್ಣನನ್ನೇ ಸೇರಬೇಕೆನ್ನುವಂತ ಆಸೆಯನ್ನು ಹೊತ್ತ ನಾನು ಬ್ರಾಹ್ಮಣರಲ್ಲಿ ಲೇಖನವನ್ನು ಕಳುಹಿಕೊಟ್ಟದ್ದು ಹೌದು. ಆ ಬ್ರಾಹ್ಮಣರು ದ್ವಾರಾವತಿಗೆ ಹೋಗಿರಬಹುದೇ, ಕೃಷ್ಣನನ್ನ ಕಂಡಿರಬಹುದೇ, ಆಮೇಲೆ ನನ್ನ ಅಳಲನ್ನ ತೋಡಿಕೊಂಡಿರಬಹುದೇ, ಯಾಕೆ ಬರಲಿಲ್ಲ? ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಅಯ್ಯೋ ದೇವರೇ, ಇಲ್ಲಿ ಹೋಗಿರ್ಬೋದು ಈ ಬ್ರಾಹ್ಮಣರ ನಾನಿರ್ಭಾಗ್ಯ ಎಲ್ಲದೇ ನಿರತನ ನಿರ್ಭಾಗ್ಯ ಎಲ್ಲದೆ ನಿರತನ ನಿರ್ಭಾಗ್ಯ ಎಲ್ಲದೆ ಇರದು ಎನ್ನೊಡ ಹುಟ್ಟಿದಣ್ಣನೇ ಇನ್ನು ಇರದು ಎನ್ನೊಡ ಹುಟ್ಟಿದಣ್ಣನೇ ಕೊರಳ ಕೊಯ್ವನೇ ಎನ್ನುತ್ತ ಮರುದು ತಿರಲು ದ್ವಿಜನು ಅಭಿಪ್ರಾಯವನ್ನು ಕೇಳಿದ್ರೆ ನನ್ನ ಮನಸ್ಸೇನೆನ್ನುವುದನ್ನು ಅರಿತುಕೊಳ್ಳದೆ ನನ್ನ ಒಡ ಹುಟ್ಟಿದ ಅಣ್ಣನೇ ಈ ರೀತಿಯಾಗಿ ದುಡುಕ್ತಾನೆ ಅಂತಾದ್ರೆ, ನನ್ನ ಬದುಕನ್ನ ಆಳುಗಡುವಲ್ಲಿ ಮುಂದಾಗ್ತಾನೆ ಅಂತಾದ್ರೆ, ನನ್ನ ಕೊರಳನ್ನ ಕೊಯ್ಯುವುದಕ್ಕೆ ಮುಂದಾಗ್ತಾನೆ ಅಂತಾದ್ರೆ, ಇಲ್ಲಿ ನನಗೆ ಬದುಕುಂಟೆ? ಒಲ್ಲದ ಮನಸ್ಸಿನಿಂದ ಆ ಚೈತನ್ಯನ ನಾನು ಮದುವೆ ಆಗುವುದಕ್ಕೆ ಸಾಧ್ಯ ಉಂಟೆ? ಅವನ ಮುಖವನ್ನು ನಾನು ನೋಡ್ಲಾರೆ. ಹಾಗಂತ ಈಗಾಗಲೇ ದಿಬ್ಬಣ ಬಂದು ಮುಟ್ಟಿದ ಮರಮನೆಗೆ ಎನ್ನುವಂತಹ ವಿಷಯವನ್ನು ಕೇಳಿದಳು ನಾನು. ಹಾಗಿದ್ರು ಇಷ್ಟು ಹೊತ್ತಾದ್ರೂ ಈ ಹೋದ ವಿಪ್ರರು ಯಾಕೆ ಬರಲಿಲ್ಲ? ಅಯ್ಯೋ ದೇವರೇ, ನನಗ ಯಾಕೆ ಸ್ವಾಮಿ, ಹೀಗೆ ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ಸ್ವಾಮಿ, ಹೋದವ್ರು ನೀವು ಬರ್ತೀರೋ ಇಲ್ವೋ ಅಂತ ಎಷ್ಟು ಕಾದದ್ದು ನಾನು ಗೊತ್ತಾ? ಅಂದ್ರೆ ಅಲ್ಲೇ ಹಸುನಿ ಇರ್ತೇನೆ ಅಂತ. ಹಾಗಲ್ಲ ಸ್ವಾಮಿ, ಮತ್ತೆ ಇಷ್ಟು ಹೊತ್ತಿಗೆ ಎಷ್ಟು ನಿಧಾನವಾಗಿ ಆದ್ರೂ ನೀವು ಇಲ್ಲಿಗೆ ಬಂದು ಮುಟ್ಬೇಕಾಗಿತ್ತು. ಹೋ ಹಾಗೆ ಹಾಗೆ ಆದ್ರೂ ಬರ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಗಾಬರಿ ಆದವಳು ನಾನು. ಕುತೂಹಲದಿಂದ ಇರುವಾಗ ಯಾರೇ ಆಗ್ಲಿ ಹೋದವ್ರು ಎಷ್ಟು ಜೋರಾಗಿ ಬಂದ್ರು ಅದು ನಿಧಾನವಾಗಿಯೇ ಕಾಣೋದದ್ದು. ನೀವು ದ್ವಾರಾವತಿಗೆ ಹೋದ್ರ ಸ್ವಾಮಿ? ಹಾಗೆ. ಕೃಷ್ಣನ ನೋಡಿದ್ರ ಸ್ವಾಮಿ? ಲೇಖನವನ್ನು ಕೊಟ್ಟರ ಸ್ವಾಮಿ? ಉತ್ತರವನ್ನು ತಂದಿರ ಸ್ವಾಮಿ? ಇದಕ್ಕೆಲ್ಲದಕ್ಕೂ ಉತ್ತರ ಇಲ್ಲ. ಅಂದ್ರೆ ಅಂದ್ರೆ ನೀನ್ ಹೇಳಿದಂತೆ ದ್ವಾರಾವತಿವರೆಗೆ ಹೋದದ್ದೌದು. ಹೋದದ್ದೌದಾ? ಹೋದದ್ದೌದು. ಹಾ. ಹೋದವನೇ ತಡ ಮಾಡ್ಲಿಲ್ಲ, ಕೃಷ್ಣ ಎಲ್ಲಿದ್ದಾನೆ ಅಂತ ಭಾರಿ ಹುಡುಕದೆ ಮತ್ತೆ ನೀವು ಒಂದು ಕಾರ್ಯ ಮೇಲೆ ಹಾಗೆ ಎಲ್ಲೆಲ್ಲಿ ಹುಡುಕಿದ್ರು ಕೃಷ್ಣ ಸಿಕ್ಲೇ ಇಲ್ಲ. ಸಿಗಲಿಲ್ಲ? ಎಲ್ಲೆಲ್ಲಿ ಸಿಕ್ಕಿದ್ವಿ, ಎಲ್ಲೆಲ್ಲಿ ನೋಡಿದ್ರು ಸಿಕ್ಲಿಲ್ಲ. ಅಯ್ಯೋ, ಇನ್ನೇನ್ ಮಾಡುದು ಅಂತ ಆಲೋಚನೆ ಮಾಡುವಾಗ ಬಲರಾಮ ಬಂದ. ಬಲರಾಮ ಬಂದ. ಈ ಲೇಖನವನ್ನು ಅವನಿಗೆ ಕೊಡುವ ಅಂತ. ಅಯ್ಯೋ ದೇವ್ರ, ನಾನು ಹೋಗಿ ನಿಮ್ಮ ಕೈಯಲ್ಲಿ ಲೇಖನವನ್ನು ಕೊಟ್ಟಿದ್ದ. ನಾನು ಹೋಗಿ ಕೃಷ್ಣನ ಕಂಡೋದಲ್ಲಿ ಲೇಖನವನ್ನು ಕೊಡಿ ಅಂತ ಹೇಳಿದ್ರೆ ನೀವು ಹೋಗಿ ಬಲರಾಮನಿಗೆ ಲೇಖನ ಕೊಟ್ಟಿದ್ದ. ಯಾಕೆ ನೀ ಗಡಿಬಿಡಿ ಮಾಡ್ತೀಯ? ಅದಲ್ಲದೆ ಹೋದ್ರೆ ಬಲರಾಮನ ಲೇಖನ ಕೊಟ್ಟೆ ಅಂತ ಹೇಳಿದ್ದೆ ನಾನು. ಕೃಷ್ಣನಿರ್ಲಿಲ್ಲ, ಬಲರಾಮ ಬಂದ, ಅವನಿಗೆ ಲೇಖನ ಕೊಡುವ ಅಂತ ಆಲೋಚನೆ ಮಾಡುತ್ತಾ ಇರುವಾಗ ಅಲ್ಲಿ ಕೃಷ್ಣ ಬಂದ.
ಕೃಷ್ಣ ಬಂದ ಬಂದ ಅವನು ತಡ ಮಾಡ್ಲಿಲ್ಲ, ಉಪಚಾರ ಮಾಡ್ದ. ಹಾಗೆ ಲೇಖನವನ್ನು ಕೊಟ್ಟೆ. ಕೊಟ್ರ? ಹೌದು. ಅದಕ್ಕೆ ಉತ್ತರ ಲೇಖನ ಓದದ. ಹೌದಿದ್ರ? ಅದರಲ್ಲೆಂತ ಮದುವೆ ವಿಷಯ ಇತ್ತಾ? ಹೌದು ಸ್ವಾಮಿ. ಮದುವೆ ವಿಷಯ ನನ್ನಲ್ಲಿ ಹೇಳ್ದ. 2 ವರ್ಷ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ, ಹೋಗಿ ಹೇಳಿ ಅಂದ. 2 ವರ್ಷ? 2 ವರ್ಷ ಸಮಯ ಇಲ್ಲ ಅಂತೆ ಅವನಿಗೆ. ಸ್ವಾಮಿ ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನೀವು ದ್ವಾರಾವತಿಗೆ ಹೋಗ್ಲೇ ಇಲ್ಲ, ಕೃಷ್ಣನ್ ನೋಡ್ಲೇ ಇಲ್ಲ ನೀವು. ಯಾರು ಹೇಳಿದ್ದ? ನೀವು ಖಂಡಿತ ಕೃಷ್ಣನ್ ನೋಡಿದ್ದ ಹೌದಾ? ನೋಡಿದ್ದೆ ನಾನು. ಹಾಗಿರ್ಲಿ ಬನ್ನಿಲಿ. ಏನ ಸತ್ಯ ಹೇಳಿ, ಕೃಷ್ಣ ನೋಡಿರಲ್ಲ ನೀವು? ನೋಡಿದ್ದೆ. ಹೇಗಿದ್ದ ಕೃಷ್ಣ? ಕೃಷ್ಣ ನೋಡ್ಲಿಕ್ಕ ಬಣ್ಣ ಹೇಗಿತ್ತ ಅವನದ್ದು? ಬಣ್ಣ ಕಪ್ಪು ಅಂದ್ರೆ ಕಪ್ಪು, ಕಪ್ಪು ಅಂದ್ರೆ ಕಪ್ಪು. ಕೊಪ್ಪ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಪ್ಪು. ಹಾಗಿದ್ರೆ ಬೆಳ್ಳಗಿರ್ಲಿಲ್ವಾ? ಇದ್ದಿತ್ತು. ಏನು ಅವನ್ 2 ಹಲ್ಲು. 2 ಅಲ್ಲ? ಅಲ್ಲ, ಹಲ್ಲು ಪೂರ್ತಿ ಬೆಳ್ಳಗಿತ್ತು, ಮೈ ಬಣ್ಣ ಎಲ್ಲ ಕಪ್ಪಿತ್ತು. ಆಗ್ಲಿ ಸ್ವಾಮಿ. ನೀಲಮೇಘ ಶ್ಯಾಮನೆನ್ನುವ ಬಿರುದನ್ನು ಪಡೆದದ್ದು ಆ ಕಾರಣಕ್ಕಾಗಿ ಅಲ್ವ ಶ್ರೀಕೃಷ್ಣ? ಅದಿರ್ಲಿ. ಆಮೇಲೆ ಅವನ್ ಕೈ ನೋಡಿದ? ನೋಡಿದ. ಕೈ ನೋಡಿದ್ರ? ನೋಡಿದ. ಕೈಯಲ್ಲಿ ಏನಿತ್ತು? ಬೆರಳಿತ್ತು. ಬೆರಳಲ್ಲಿ ಉಗುರಿತ್ತು. ಹೌದು. ಅದಲ್ಲ ಸ್ವಾಮಿ, ಕೊರಳಲ್ಲಿ ವಿಶೇಷವಾದದ್ದೇನೋ ಒಂದು ಇರ್ಲಿಲ್ವಾ? ಇದ್ದಿತ್ತು. ಎಂತದ್ದು ಒಂದು ಊದುವುದು, ಅದ ಎಂತ ಕೊಳಲು. ಕೊಳಲು ಮುರಳಿ ಮೋಹನ ಅಂತ ಇದ್ದಿತ್ತು. ಆಮೇಲೆ ತಲೆ ನೋಡಿದ್ರ? ನೋಡಿದ್ರೆ ತಲೆಯಲ್ಲಿ ಏನಿತ್ತು? ತಲೆ ಕೂದಲಿತ್ತು. ಹೌದು, ಮತ್ತೆ ಕೂದಲು ನಿಮ್ಮ ಹಾಗೆ ಇರ್ತದ? ಮತ್ತೆಂತದೆ? ತಲೆ ವಿಶೇಷವಾದದ್ದೇನಿತ್ತು? ನವಿಲುಗರಿ ಇತ್ತು. ಹೌದಾ? ಹೌದು. ಹಾಗೆ ನವಿಲುಗರಿ ಇತ್ತು. ಹಾಗಿದ್ರೆ ನೀವು ಶ್ರೀಕೃಷ್ಣನನ್ನು ನೋಡಿದ್ದೇನೆ. ನೋಡಿದ್ದು ಮಾತ್ರ ಅಲ್ಲ, ಲೇಖನ ಕೊಟ್ಟಿದ್ದೇನೆ. ಕೊಟ್ಟವ ಭಾರಿ ಬುದ್ಧಿವಂತ ಅವ. ಹೌದಾ? ಅದೇ ಲೇಖನದಲ್ಲಿ ಉತ್ತರ ಕೊಟ್ಟಿದ್ದ. ಏನಂತ? ಮಾನಿನಿ ಮಣಿ ಕೇಳು, ಮಾನಿನಿ ಮಣಿ ಕೇಳು, ಭಾಗ್ಯ ಮಹಾನಿಧಿ. ಇದರಲ್ಲಿ ರುಕ್ಮಿಣಿ ಪಾತ್ರದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಿ. ಸರಿ, ಈಗ ಹೆಗಡೆಯವರೇ ಹೇಳಿ. ಈಗ ಈ ಸಂಪ್ರದಾಯಬದ್ಧವಾದಂಥ ಸ್ತ್ರೀವೇಷ ಮಾಡ್ತೀರಿ ನೀವು. ಆಧುನಿಕ ಪ್ರಸಂಗದಲ್ಲಿ ಸಾಮಾಜಿಕವಾದಂಥ ಕಥೆಯನ್ನು ಇಟ್ಕೊಂಡು ನೀವು ಪೂಜೆ ಮಾಡೋ ಇದು ಪಾತ್ರಧಾರಿಯಾಗಿ ನಿರ್ವಹಿಸಬೇಕಾಗತ್ತೆ. ಹೌದು. ಒಮ್ಮೆಗೆ ಈ ರೀತಿ ಒಂದು ಸಂಪ್ರದಾಯ ಚೌಕಟ್ಟಿನಿಂದ ಈಗ ಆಧುನಿಕತೆಯ ಸಾಮಾಜಿಕವಾದಂಥ ಇವತ್ತಿನ ಪ್ರಸ್ತುತವಾದಂಥ ಹಲವು ಪ್ರಸಂಗಗಳು ಇವತ್ತು ಬಂದಿದ್ದಾವೆ. ಅದಂತೂ ನೀವು ಡೇರೆ ಮೇಳದಲ್ಲಿದ್ದೀರಿ. ಹೌದು. ಯಾಕಂದ್ರೆ ಅನಿವಾರ್ಯವಾಗಿ ನೀವು ಕೆಲವು ಸಾರಿ ಅದನ್ನು ಮಾಡಬೇಕು. ಇವೆರಡು ಸ್ಥಿತ್ಯಂತರಗಳು ಮಾಡುವಾಗ ಒಬ್ಬ ಕಲಾವಿದ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋದಿಲ್ವೇ ಅಂತಕ್ಕಂಥ ಪ್ರಶ್ನೆ. ಇಕ್ಕಟ್ಟಾಗ್ಲಿಕ್ಕಿಲ್ಲ, ಕೆಲವು ಅನುಕೂಲತೆಗಳೇ ಆಗಬಹುದು ಅಂತ ನನಗನ್ಸೋದು. ಯಾಕಂದ್ರೆ ನಾನು ಪ್ರಥಮತಃ ಗುರುತಿಸಿಕೊಂಡಿದ್ದು ಪೆರಡೂರು ಮೇಳದಲ್ಲಿ. ಹೇಳಿ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿದ್ದೀರಿ? ನಾನು ಗಣಪತಿ ಧಾರೇಶ್ವರದಿಂದ ಮಾತಾಡುದು. ಯಳಗುಪ್ಪನವರಿಗೆ ಇದ್ದಾರೆ. ಪ್ರಶ್ನೆ ಕೇಳಿ. ಯಳಗುಪ್ಪನವ್ರು ನಮಸ್ಕಾರ. ನಮಸ್ಕಾರ, ಹೇಳಿ. ನಾನು ಗಣಪತಿ ಹೇಳಿ ಧಾರೇಶ್ವರದಿಂದ. ಹೇಳಿ. ನಿಮ್ ಸ್ತ್ರೀ ವ್ಯವಸ್ಥೆ ಒಳ್ಳೆ ಆಗ್ತಾ ಉಂಟು. ಐಶ್ವರ್ಯ ಪರಮೇಶ್ವರಿ ಹರಿವಣ ನೃತ್ಯ ಮಾಡಿದೆ. ಇನ್ನು ಮುಂದೆ ಅದೇ ತರದ ಯಾವ್ದು ನೃತ್ಯ? ಸರಿ. ಮುಂದಿನ ಹೊಸ ಪ್ರಸಂಗಗಳಲ್ಲಿ ಏನು ಅಂತ ಕರೆಗಾಗಿ ಧನ್ಯವಾದಗಳು. ಆಮೇಲೆ ಉತ್ತರ ಕೊಡೋಣ ಈ ಪ್ರಶ್ನೆಗೆ. ಸರಿ. ಈಗಾಗಲೇ ಮುಂದಿನ ಕರೆಗೆ ಈಗಾಗಲೇ ಈ ಹಿಂದೆ ಕರೆ ಮಾಡಿದವರು ಇದೇ ಪ್ರಶ್ನೆಯನ್ನು ಕೇಳಿದ್ರಿಂದ ಇದೇ ಪ್ರಶ್ನೆಗೆ ಉತ್ತರ ಲಭ್ಯವಾಗಿದೆ ಅಂತ ನಾವು ಭಾವಿಸಿಕೊಂಡು ಈ ರೀತಿಯಲ್ಲಿ ಸ್ಥಿತ್ಯಂತರಗಳ ಬಗ್ಗೆ ನೀವು ಒಂದು ಮಾಹಿತಿ ನೀಡಬೇಕಾಗಿ ವಿನಂತಿ. ನಾನು ಮೊದಲಾಗಿ ಹೇಳಿದ ಹಾಗೆ ಪೆರಡೂರು ಮೇಳಕ್ಕೆ ನಾನು ಬಂದವಾಗ ನಾನು ಗುರುತಿಸಿಕೊಂಡ ಕಲಾವಿದ ಅಲ್ಲವಾಗಿತ್ತು. ಆ ನಂತರದಲ್ಲಿ ರಾಮನಾಯರವರಿದ್ರು, ಒಳ್ಳೆ ಒಡನಾಟ ನನಗೆ 2 ವರ್ಷದ್ದು. ಸರಿ. ಕಾಳಿಂಗನೌಡರು ಭಾಗವತರಾಗಿದ್ದು? ಇಲ್ಲ. ನಾನು ಕಾಳಿಂಗನೌಡರು, ನಾನು 8th ಕಾಳಿಂಗನೌಡರು ತಿನ್ಕೊಂಡಿದ್ದೆ. ಅಂದ್ರೆ ನೀವು ಯಕ್ಷಗಾನ ಲೋಕಕ್ಕೆ ಕಾಳಿಂಗನೌಡರು ವಿರಮಿಸಿದ್ದಾರೆ. ಆವಾಗ ಧಾರೇಶ್ವರರು, ದುರ್ಗಪ್ಪ ಗುಡಿಗಾರರು ಮತ್ತು ಗಜಾನನ ಭಂಡಾರರ ಸಮರ್ಥ ಹಿಮ್ಮೇಳ. ಹೌದು. ಮದ್ದಲೆಯಲ್ಲಿ 7 ಮದ್ದಲೆಯನ್ನು ಏಕಕಾಲ ಬಾರಿಸಿದ ದುರ್ಗಪ್ಪ ಗುಡಿಗಾರರು. ಹೌದು. ಅದರ ಜೊತೆಗೆ ಕಲಾವಿದ ಆ ಕಡೆಗೆ ತಿರುಗಿರ್ತಾನೆ, ಅಂದ್ರೆ ಪ್ರೇಕ್ಷಕರ ಕಡೆಗೆ ಮುಖ ಮಾಡಿರ್ತಾನೆ. ಹಿಮ್ಮೇಳದವರು ಹಿಂದೆ ಕುಳಿತಿರ್ತಾರೆ. ಭಾಗವತರಾದವರಿಗೆ ಕಲಾವಿದನ ಮುಖದಲ್ಲಿಯ ಭಾವನೆಯನ್ನು ಗುರುತಿಸುವುದು ಬಹಳ ಕಷ್ಟ. ಸರಿ, ನಿಮ್ಮ ಬೆನ್ನು ಭಾಗ ಮಾತ್ರ ಭಾಗವತ. ಹೌದು. ಆದ್ರೆ ಆ ಭಾವನೆಗೆ ರಾಗಗಳು, ಹಾಡುಗಳು ಸ್ಪಂದಿಸದೆ ಹೋದ್ರೆ ಪಾತ್ರ ಪರಿಣಾಮ ಆಗುವುದಿಲ್ಲ. ಸರಿ. ಅದರಲ್ಲಿ ಸಮರ್ಥ ನಮ್ಮ ಧಾರೇಶ್ವರ ಭಾಗವತರು ನನ್ನನ್ನು ಗುರುತಿಸಿದ್ದು. ಅವರು ನಿಮ್ಮ ಹಾವಭಾವಕ್ಕೆ ಅನುಗುಣವಾಗಿ ಕುಣಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೌದು. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ನಾವು ಊರುವರಿಂದ ತಿಲೋತ್ತಮ ನವೀನ್. ಯಾರು ಮೇಡಮ್ ಮಾತಾಡ್ತಾ ಇದ್ದೀರಿ? ತಿಲೋತ್ತಮ ನವೀನ್ ಅಂತ. ತಿಲೋತ್ತಮ ನವೀನ್ ಅವರು. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಹೆಗಡೆಯವರಿದ್ದಾರೆ.
ಒಂದು ಹೌದು, ಮೌಲಿಕವಾದ ಹೌದು, ಪ್ರಶ್ನೆಯನ್ನು ನೋಡ್ತಾ ಕೇಳಿಬಿಡಿ, ಇದ್ವಿ. ಪ್ರಶ್ನೆ ಚುಟುಕಾಗಿರ್ಲಿ. ಏನಿಲ್ಲ, ಪ್ರಶ್ನೆ ಕೇಳುವಂತದ್ದು ಏನಿಲ್ಲ, ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಅಂತ. ಸರಿ. ಆಮೇಲೆ ಅವರು ತೆಂಕುದಿಟ್ಟನ್ನು ಬಿಡದೆ ಇಲ್ಲೇ ಇದ್ದು ಅವರಿಗೆ ದೇವರ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟಿರ್ಲಿ ಅಂತ ಅಷ್ಟೇ. ಅವ್ರದ್ದೊಂದು ನಿಮ್ಮ ಹಾರೈಕೆಗೆ ಧನ್ಯವಾದಗಳು. ಎರಡೂ ತಿಟ್ಟುಗಳಲ್ಲಿ ಇನ್ನೂ ಸಹಿತ ಮುಂದುವರಿಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಖಂಡಿತ ದೇವರಲ್ಲಿ ಪ್ರಾರ್ಥಿಸೋಣ. ಆಮೇಲೆ ಚರ್ಚೆಯನ್ನು ಮುಂದುವರಿಸಿ. ಹೌದು, ಹಾಗೆ ಆ ಕಾಲಕ್ಕೆ ಹೊಸ ಪ್ರಸಂಗಗಳು ಬರುವಂಥದ್ದು. ನಮ್ಮ ಮಳೆಗಾಲ ತಿರುಗಾಟದಲ್ಲಿ ರಾಮನಾರಿಯವರು ತೀರ್ಕೊಂಡ್ರು. ಸರಿ. ಮತ್ತೆ ಅವಾಗ ದೇವದಾಸ್ ಈಶ್ವರ್ ಮಂಗಲ್ ಅಂತ ನಮ್ಮ ಪ್ರಸಂಗಕರ್ತರು ತುಂಬಾ ಹಲವು ಪ್ರಸಂಗಗಳನ್ನು ಪೆರಡೂರು ಮೇಳಕ್ಕೆ ಅವರು ಬರೆದಿದ್ದಾರೆ, ಕೊಟ್ಟಿದ್ದಾರೆ. ಮತ್ತೆ ಶಿವರಂಜನಿ ಅಂತ ಆ ವರ್ಷ ಬಂದ ಪ್ರಸಂಗ ಅದು. ಅದರಲ್ಲಿ ಶಿವರಂಜನಿಯ ಪಾತ್ರ ನನ್ನದಾಗಿತ್ತು. ಸರಿ. ಅಂದರೆ ಒಬ್ಬ ಪಾತ್ರಧಾರಿ ಗುರುತಿಸಿಕೊಳ್ಳುವಲ್ಲಿ ಇವರೆಲ್ಲರ ಸಹಕಾರಗಳಿರ್ತದೆ. ಆ ವರ್ಷ ನಮ್ಮ ಮೇಳದ ಯಜಮಾನರು ಕರುಣಾಕರ ಶೆಟ್ಟರು ಹೇಳಿದರು, ಸಂಪೂರ್ಣ ಒಂದು ಹಾಸ್ಯಗಾರರ ಕುರಿತಾಗಿ ವಿಶೇಷ ಒಲವಿರುವಂಥ ಪ್ರೇಕ್ಷಕ ವಲಯವನ್ನು ಸ್ತ್ರೀವೇಷದ ಕಡೆಗೆ ಸೆಳೆದಿದ್ದೀರಿ ನೀವು ಅಂತ ನನ್ನನ್ನು ಅವರು ಅಭಿನಂದಿಸಿದರು. ಆ ಪ್ರಸಂಗದಲ್ಲಿ ನಾನು ಸ್ವಲ್ಪ ಗುರುತಿಸಿಕೊಂಡೆ. ಆ ನಂತರದಲ್ಲಿ ನಾನು ಅದಕ್ಕೂ ಮೊದಲಾಗಿಯೂ ಕೆಲವು ಪೌರಾಣಿಕ ವೇಷಗಳನ್ನು ಮಾಡಿದ್ದೇನೆ. ಆದರೆ ಆ ನಂತರ ನಾನು ಮಾಡಿದ್ದನ್ನು ಹಾಗೆ ಮಾಡಿದ್ರು ಪ್ರೇಕ್ಷಕರದನ್ನು ಹೆಚ್ಚಾಗಿ ಸ್ವೀಕರಿಸಿದರು. ಆ ಪೌರಾಣಿಕ ಪ್ರಸಂಗವನ್ನು ಸ್ವೀಕರಿಸಿದರು, ಪ್ರಸಂಗದ ಪಾತ್ರಗಳನ್ನು ಸ್ವೀಕರಿಸಿದರು. ಅದರ ಜೊತೆಗೆ ಲೀಲಾಜಾಲವಾಗಿ ನಾವು ವರ್ತಿಸುವುದಕ್ಕೆ ಅನುಕೂಲ ಆಯಿತು ಈ ಹೊಸ ಪ್ರಸಂಗದ ವೇಷಗಳು. ಸರಿ ಸರಿ. ಹಾಗಾಗಿ ಅದರ ಜೊತೆಗೆ ಪೌರಾಣಿಕ ಆವರಣ ಇರುವುದರಿಂದ ಕರೆ ಬರ್ತಾ ಇದೆ ಯಲಗುಪ್ರೆ. ಸರಿ. ಹಲೋ ಯಲಗುಪ್ರೆ, ನಮಸ್ಕಾರ ಸರ್. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟವರು ಸರ್. ನಿಮ್ಮ ಹೆಸರು ಹೇಳಿಲ್ಲ? ನನ್ನ ಹೆಸರು ಆನಂದ್ ಮಡಿವಾಳ್, ನಾನು ನ್ಯಾಯವಾದಿ ಉಡುಪಿಯಲ್ಲಿ, ಹಾಗೂ ಬಹಳಷ್ಟು ಯಕ್ಷಗಾನ ಪ್ರೇಮಿ ನಾನು. ಸರಿ ಆನಂದ್ರೆ ಕೇಳಿ ಪ್ರಶ್ನೆಗೆ. ಹಾಗೆ ನೀವು ವಿದ್ಯಾಭ್ಯಾಸಕ್ಕೂ ಸಹ ಮಹತ್ವವಾದಂತ ಒಂದು ಸ್ಥಾನಮಾನವನ್ನು ನಿಮ್ಮ ಬದುಕಿನಲ್ಲಿ ನೋಡಿಕೊಂಡವರು. ಯಾಕಂತ ಹೇಳಿದ್ರೆ ನೀವು ಸ್ನಾತಕೋತ್ತರ ಪದವೀಧರರು. ಸರಿ. ಇದು ಸಹ ನಿಮ್ಮ ಕಲೆಗೆ ಒಂದು ಮೆರುಗು ತಂದು ಕೊಡುವಂತ ಒಂದು ವಿಚಾರವಾಗಿದೆ. ಸರಿ. ನನ್ನ ಪ್ರಶ್ನೆ ಏನಿಲ್ಲ, ಆದ್ರೂ ಸಹ ನನ್ನ ಒಂದು ಅನಿಸಿಕೆಯನ್ನು ಹೇಳಿಕೊಳ್ತಿದ್ದೇನೆ. ನಿಮ್ಗೆ ಪೌರಾಣಿಕ ಪ್ರಸಂಗದಲ್ಲಿ ನೀವು ನಿರ್ವಹಿಸುತ್ತಿರುವ ಪಾತ್ರಕ್ಕೂ ಹಾಗೂ ಇತ್ತೀಚಿನ ಒಂದು ಆಧುನಿಕ ಕಲ್ಪನೆಯಲ್ಲಿ ನೀವು ಅಭಿನಯಿಸಿರುವ ಪಾತ್ರಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ನೀವು ಅಭಿನಯಿಸುತ್ತಿರುವಂತ ಈ ಆಧುನಿಕ ಕಲ್ಪನೆಯ ಪಾತ್ರದಲ್ಲಿ ನಿಮ್ಮ ಅಭಿನಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಬಹುದಾ? ತಾವು ಈ ಪ್ರಶ್ನೆಗೆ ಬಂದಿದ್ದೀರಿ, ನಾವು ಅದೇ ನಿಮ್ಮ ಕರೆಗಾಗಿ ಕೃತಜ್ಞತೆ ಸಲ್ಲಿಸಿ ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ. ನಮಸ್ಕಾರ. ನಮಸ್ಕಾರ. ನಾವೀಗ ಚರ್ಚಿಸುತ್ತಿರುವ ವಿಷಯದ ಬಗ್ಗೆ ಅವರು ಪ್ರಶ್ನಿಸಿದ್ದಾರೆ. ಸರಿಯಾದ ಅದನ್ನೇ ಆ ಪ್ರಶ್ನೆಗೆ ಪೂರಕವಾಗಿ ಅದೆರಡನ್ನು ಸೇರಿಸಿ ನೀವು ಉತ್ತರ ಕೊಟ್ಬಿಡಿ. ಅದಕ್ಕೂ ಪೂರ್ವದಲ್ಲಿ ಒಂದು ಸಣ್ಣ ವಾಣಿಜ್ಯ ವಿರಾಮದ ನಂತರ ನಮ್ಮ ಈ ಚರ್ಚೆಯನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. ಈಗ ಒಂದು ಪುಟ್ಟ ವಾಣಿಜ್ಯ ವಿರಾಮ. ವಾರಣಾಸ್ಯವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ವಾರಣಾಸ್ಯವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ
ಮತ್ತೊಮ್ಮೆ ಎಲ್ಲ ವೀಕ್ಷಕ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಆಗಲೇ ನಾವು ಚರ್ಚೆಯನ್ನು ನೀವು ಅರ್ಧದಲ್ಲಿ ಬಿಟ್ಟಿದ್ದೀರಿ, ಅದನ್ನು ಮುಂದುವರಿಸೋದಾದರೆ ಸರಿ. ಮತ್ತೆ ಈ ಪ್ರೇಕ್ಷಕರಲ್ಲಿ ಒಂದು ವಿನಂತಿ ಅಂತ ಹೇಳಿದರೆ, ಯಾವುದೊಂದು ಪೌರಾಣಿಕ ಪಾತ್ರವನ್ನು ಮಾಡಿದವಾಗ ಯಾರಿಗೂ ಹೋಲಿಸಿ ನೋಡುವುದು ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ಅವ್ರು ಹಾಗೆ ಮಾಡ್ತಿದ್ರು, ಇವ್ರು ಹೀಗೆ ಮಾಡಲಿಲ್ಲ. ಹಾಗೆ ನೋಡಿದವಾಗ ಪಾತ್ರ ನಿರ್ವಹಣೆಯಲ್ಲಿ ವ್ಯತ್ಯಾಸಗಳು ಅಥವಾ ಖಂಡಿತ ಉಳಿದಂತೆ ಯಾವುದೋ ಒಂದು ವ್ಯತ್ಯಾಸ. ಆಧುನಿಕ ಪ್ರಸಂಗದಲ್ಲಿ ಒಂದೊಂದು ಪಾತ್ರಕ್ಕೆ ಒಬ್ಬೊಬ್ಬರು ನಾವೇ ಮಾಡಿದ ಸಿದ್ಧರಾಗಿದ್ದಾರೆ. ಅದರಿಂದ ಅದೇ ಪಾತ್ರ ಹೇಳುದವ್ರು ಎಷ್ಟೇ ನಾವು ಜೋರಾಗಿ ಮಾಡಿದ್ರು ಸಹಿತ ಅವರು ಅದನ್ನ ಹಾಗೆ ಮಾಡ್ತಿದ್ರು ವೀಕ್ಷಕರು ಅದನ್ನು. ಹೌದು. ಈಗ ಒಬ್ಬ ಸ್ತ್ರೀ ವೇಷಧಾರಿಯಾಗಿ ಸರಿ ನೀವು ರಂಗಭೂಮಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಯಾಕಂದ್ರೆ ಒಂದು ಕರೆ ಬರ್ತಾ ಇದೆ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ಕಾರ. ತಾವು ಯಾರು ಮಾತಾಡ್ತಿದ್ದೀರಿ? ಪ್ರಕಾಶ್ ಅಂತ ಹೇಳಿ, ಕುಳಾಯಿಂದ. ಪ್ರಕಾಶ್ರು. ಹೌದು. ನಮಸ್ತೆ. ಹವ್ಯಾಸಿ ಅರ್ಥಧಾರಿ. ಸರಿ. ಮತ್ತೆ ಎಲಗಪ್ಪರ ನೋಡಿದ್ದೇನೆ. ಹಾಗಾಗಿ ನನ್ನದೊಂದು ಕಳಕಳಿ ಏನು ಅಂತ ಹೇಳಿದ್ರೆ, ಈಗ ಅವರು ಹಲೋ ಹೇಳ್ತದೆ, ಹೇಳಿ ಹೇಳಿ. ಲೈವ್ ಕಟ್ ಆಯ್ತು, ಟಿವಿಯಲ್ಲೇ ಬರ್ತಾ ಇಲ್ಲ, ತೊಂದ್ರೆ ಇಲ್ಲ. ಈಗ ಪೌರಾಣಿಕ ಪ್ರಸಂಗದಲ್ಲಿ ಕೆಲವು ವೇಷಗಳುಂಟಲ್ಲ, ಹಿಂದೆ ಆಗಿ ಹೋದವರದ್ದು, ಅಂದ್ರೆ ತುಂಬಾ ಅವರಿಂದಾಗಿ ಒಂದು ಇದು ಆಡಿಯನ್ಸ್ ಕ್ರಿಯೇಷನ್ ಮಾಡುವಷ್ಟು ಒಂದು ಪ್ರತಿಭಾನ್ವಿತರ ಹರಾಟೆ ಅವರದ್ದು ಅಂಬೆ ಇರ್ಬೋದು, ಮತ್ತೆ ಇದು ಬೇರೆ ಪಾತ್ರಗಳು ಹಾಗೆ ಎಲಗಪ್ಪರಿ ಕೂಡ ಅಂತದೊಂದು ಕೆಪಾಸಿಟಿ ಉಂಟು. ಅಂದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಪೌರಾಣಿಕ ಪ್ರಸಂಗದಲ್ಲಿ ಜನ ಬರುವುದಿಲ್ಲ, ಪ್ರೇಕ್ಷಕರು ಬರುವುದಿಲ್ಲ ಅಂತ ಹೇಳೋದೊಂದು ಇದುಂಟು. ಸಾಮಾಜಿಕಕ್ಕೆ ಇದ್ದಷ್ಟು ಪೌರಾಣಿಕ ಆಡಿಯನ್ಸ್ ಬರುವುದಿಲ್ಲ ಅಂತ ಹೇಳಿ ನನ್ನದೊಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ಪೌರಾಣಿಕ ಪ್ರಸಂಗಕ್ಕೂ ಕೂಡ ಒಬ್ಬ ಕಲಾವಿದನ ಕೆಪಾಸಿಟಿಯಲ್ಲಿ ಪ್ರೇಕ್ಷಕರ ನಿಲ್ಲುವ ಸಾಧ್ಯತೆ ಉಂಟು. ಅದು ಎಲ್ಲರಿಗೂ ಇರುವುದಿಲ್ಲ, ಕೆಲವರಿಗೆ ಉಂಟು, ಅದರಲ್ಲಿ ಇವರಿಗೂ ಉಂಟು ಅಂತ ಹೇಳಿ ನನ್ನದೊಂದು ಅಭಿಪ್ರಾಯ. ಅಂದ್ರೆ ರಂಗಕ್ಕೆ ಆ ಕಲೆ ಎಲ್ಲರಿಗೂ ಒಲಿತಿಲ್ಲ. ಈಗ ಹರಾಟೆಯವರದ್ದು ಪ್ರಭಾಂಗಿನಿ ಅಂತದ್ದು ವೇಷ ಎಲ್ಲ ಉಂಟಲ್ಲ, ಅದನ್ನು ನೋಡ್ಲಿಕ್ಕೆ ಮೇಲೆ ಪ್ರೇಕ್ಷಕರು ಹೋಗುದಿತ್ತು. ಹಾಗಾಗಿ ಪೌರಾಣಿಕಕ್ಕೆ ಹೆಚ್ಚು ಒತ್ತು ಕೊಟ್ರೆ ಇನ್ನೂ ಕೂಡ ಅವರ ಕಲಾ ಜೀವನದ ಉಜ್ವಲತೆ ಆಯಿತು ಅಂತ ಹೇಳುದು ನನ್ನದೊಂದು ಅಭಿಪ್ರಾಯ. ಇದು ಸಾಮಾಜಿಕದಲ್ಲಿ ಅವರು ತುಂಬಾ ಒಳ್ಳೆಯದೇ ಮಾಡಿದ್ದಾರೆ. ಇದು ಕಟ್ಟೆ ಡ್ಯಾನ್ಸ್ ಅದೆಲ್ಲ ನಾವು ತುಂಬಾ ನೋಡಿದ್ದೇನೆ. ಆದ್ರೆ ಪೌರಾಣಿಕದಲ್ಲಿ ನಾವು ಒಮ್ಮೆ ನೋಡಿದ್ರುಂಟಲ್ಲ, ಅದು 10 ವರ್ಷಗಳವರೆಗೂ ಕಣ್ಣು ಮುಂದೆ ಕುಣಿಯುವಂತಹ ಒಂದು ಕಲೆಯನ್ನು ಅವರು ಪ್ರದರ್ಶನ ಮಾಡುವಷ್ಟವರಿಗೆ ಸಾಕಷ್ಟುಂಟು ಅಂತ ನನ್ನದೊಂದು ಅಭಿಪ್ರಾಯ. ಹಾಗಾಗಿ ಹೆಚ್ಚು ಪೌರಾಣಿಕಕ್ಕೆ ಒತ್ತು ಕೊಡಬೇಕು. ಪೌರಾಣಿಕದಲ್ಲಿ ಈ ಅಂಬೆ ಆಗ್ಲಿ, ಮತ್ತೆ ಈ ದ್ರೌಪದಿ ಪ್ರತಾಪದ ದ್ರೌಪದಿ, ಮೀನಾಕ್ಷಿ ಅಂತದ್ದೆಲ್ಲ ಉಂಟಲ್ಲ, ಈ ಹಿಂದೆ ಆಗಿರುವಾಗ ಒಂದು ಒಮ್ಮೆ ಅವ್ರದ್ದು ಉಂಟುಂಟಾದ್ರೆ ಹೋಗುವ ನಿಮ್ಮ ತಮ್ಮ ಕಳಕಳಿಯ ಬಗ್ಗೆ ಕೃತಜ್ಞತೆಗಳು. ಅವರು ಪ್ರಶ್ನೆಯನ್ನು ಬಹಳ ವಿಶೇಷವಾಗಿ ಎತ್ತಿದ್ದಾರೆ. ಹೌದು. ಈಗ ಆಧುನಿಕ ಪ್ರಸಂಗದಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಾಗ ಪೌರಾಣಿಕ ಪ್ರಸಂಗದಲ್ಲಿ ಅಷ್ಟು ಒಂದು ಛಾಪನ್ನು ಮೂಡಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಪ್ರಚಲಿತವಾದಂಥ ವಿದ್ಯಮಾನವನ್ನು ನೀವು ಹೊರತುಪಡಿಸಿ ನಿಮ್ಮಲ್ಲಿ ಒಂದು ಗಟ್ಟಿಯಾದಂಥ ಒಂದು ನಿಮ್ಮ ಅಸ್ತಿತ್ವವನ್ನು ಅಲ್ಲಿ ನೆಲೆಯೂರ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಅಭಿನಂದನೆ ಮಾತನಾಡ್ತಾ ಇದು ಯಾಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿ, ಅವರ ಪ್ರಶ್ನೆ ಯೋಗ್ಯವಾದದ್ದು, ಅದರ ಜೊತೆಗೆ ಅವರ ಕಳಕಳಿಯೂ ಸರಿಯಾದದ್ದು. ಅದರ ಜೊತೆಗೆ ಆ ಪ್ರಯತ್ನವನ್ನು ಕೂಡ ನಾವು ಮಾಡಲೇಬೇಕು, ಒಬ್ಬ ಕಲಾವಿದರಾಗಿ ಮಾಡಲೇಬೇಕು, ಆ ಜವಾಬ್ದಾರಿಯೂ ನಮಗುಂಟು. ಆದರೆ ಆ ಪ್ರಯೋಗಗಳು ಹೇಗಾಗ್ತದೆ ಅಂತ ಹೇಳಿದ್ರೆ, ಈ ಹೊಸ ಪ್ರಸಂಗಗಳ ಹೇಗದು ಅಷ್ಟು ಬೇಗ ಕ್ಲಿಕ್ ಆಗ್ತದೆ ಅಂತ ಹೇಳೋದು, ಅದು ಬೇಗ ಜನಕ್ಕೆ ತರ್ತದೆ ಅಂತ ಹೇಳಿದ್ರೆ, ಅದು 10 ಪ್ರಯೋಗಗಳು ಒಟ್ಟಿಗೆ ಆಗಿರ್ತದೆ, ಸೀರೀಸ್ ಆಗಿರ್ತದೆ. ಈ ಪೌರಾಣಿಕ ಪ್ರಸಂಗಗಳು ಇವತ್ತೊಂದಾದ್ರೆ ಇನ್ನೊಂದು ತಿಂಗಳಿಗೆ ಇನ್ನೊಂದು ಆಗಿರ್ತದೆ ಅಂತದ್ದು. ಹಾಗಾಗಿ ಹಾಗಂತದಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಂಡು ನಾವು ಖಂಡಿತ ಮಾಡಬಹುದು. ಅಲ್ಲ, ಇನ್ನೊಂದು ಸಣ್ಣ ಪ್ರಶ್ನೆ ನಾನು ಇಲ್ಲೇ ಕೇಳ್ತೇನೆ. ಈಗ ಪೌರಾಣಿಕ ಪ್ರಸಂಗದಲ್ಲಿ ಈಗ ಅಂಬೆ ಪಾತ್ರ, ಅಂಬೆ ಚೌಕಟ್ಟಿನಲ್ಲಿ ನೀವು ಅದನ್ನು ಪ್ರದರ್ಶಿಸಬೇಕು. ಹಾಗೆ ಮೀನಾಕ್ಷಿ, ರುಕ್ಮಿಣಿ, ಎಲ್ಲ ಪಾತ್ರಗಳು ಆ ಚೌಕಟ್ಟನ್ನು ಮೀರಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಆಧುನಿಕ ಪ್ರಸಂಗದಲ್ಲಿ ನೀವು ನಿಮ್ಮ ಸ್ವಪ್ರಜ್ಞತೆಯನ್ನು ಅಥವಾ ನಿಮ್ಮ ಅಂತಃಶಕ್ತಿಯನ್ನು ನೀವು ಇನ್ನೂ ಹೆಚ್ಚು ಬಲಿಷ್ಠವಾಗಿ ರಂಗದಲ್ಲಿ ಅದನ್ನು ನೀವು ಪ್ರದರ್ಶಿಸಬಹುದೇ? ಖಂಡಿತ ಮಾಡಬಹುದು. ಅದರ ಜೊತೆಗೆ ಈಗ ಪೌರಾಣಿಕ ಪ್ರಸಂಗದಲ್ಲಿ ಪೂರ್ವಭಾವಿಯಾಗಿ ತಯಾರಿಯನ್ನು ಮಾಡಿಕೊಳ್ಳುವುದು ಕಡಿಮೆ ಆಗ್ತದೆ ಅಂತ ನಮಗೆ ಅನಿಸ್ತದೆ. ಹಾಗೆ ಅದಕ್ಕೆ ಪೂರಕವಾಗಿ ಮತ್ತೆ ಅವರು ಹೇಳಿದಾಗೆ ಒಂದು ಸ್ತ್ರೀ ವೇಷವನ್ನು, ಯಾವುದೋ ಒಂದು ಪರ್ಟಿಕ್ಯುಲರ್ ವೇಷವನ್ನೇ ನೋಡಬೇಕು ಅಂತ ಬರಬೇಕಿದ್ರೆ ಅದಕ್ಕಷ್ಟು ಅವಕಾಶಗಳು ಬೇಕು. ಸರಿ, ಡೇರೆ ಮೇಳ ಆದ್ದರಿಂದ ಸ್ವಲ್ಪ ನಿಮ್ಮ ಹಣಕಾಸಿನ ವಿಚಾರವನ್ನು ಸಹಿತ ಯಜಮಾನರು ನೋಡ್ಕೊಳ್ಳೋದು ಅನಿವಾರ್ಯ. ಹೌದು. ಹಾಗೆ ಅಂಥದ್ದೊಂದು ಪಾತ್ರವನ್ನು ಕೂರಿಸುವಲ್ಲಿ ಬಹಳ ಶ್ರಮ ಬೇಕು.
ಅದನ್ನು ಖಂಡಿತ ಆ ಶ್ರಮ ವಹಿಸುವಂತಹ ಜವಾಬ್ದಾರಿಯನ್ನು ಹೊತ್ಕೊಳ್ಳೋಣ. ನಿಮ್ಮ ಆಶಯಗಳನ್ನು ಈಡೇರಿಸೋಣ. ದೇವರ ಆಶೀರ್ವಾದ ಇರಲಿ ನಮಗೆ, ನಿಮ್ಮಂಥವರ ಆಶಯವಿರಲಿ. ನಮ್ಮ V4 ಮೀಡಿಯಾದ ನ್ಯೂಸಿನ ಪೂರ್ವದಲ್ಲಿ ಒಂದು ಕ್ಲಿಪ್ಪಿಂಗ್ಸನ್ನು ನಾವು ತೋರಿಸ್ಬಿಟ್ಟು ಆಮೇಲೆ ನಾವು ಮುಂದಿನ ಒಂದು ಬಿಡುವನ್ನು ನೀಡೋಣ. ಈ ಒಂದು ಕ್ಲಿಪ್ಪಿಂಗ್ಸನ್ನು ನಾವೀಗ ಮೊದಲು ತೋರಿಸ್ಬಿಡೋಣ, ಆಮೇಲೆ ಅದು ಈಗ ವಿರಾಮವನ್ನು ನೀಡಲಿಕ್ಕಿದ್ದೇವೆ. ವಾರಣಾಸ್ಯವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ವಾರಣಾಸ್ಯವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಕೋರೋಣ. ಹೆಗಡೆಯವರೇ ಹೇಳಿ, ಒಬ್ಬ ರಂಗದ ಹಿಂದೆ ಒಬ್ಬ ಸ್ತ್ರೀ ವೇಷಧಾರಿ ಯಾವ ರೀತಿಯಲ್ಲಿ ಇರಬೇಕಾಗತ್ತೆ? ರಂಗಭೂಮಿಯಲ್ಲಿ ನಾವು ನಿಮ್ಮನ್ನು ನೋಡಿ ಆನಂದಿಸ್ತೇವೆ, ಸರಿ. ರಂಗದ ಹಿಂದೆ ನಿಮ್ಮ ದಿನಚರಿ ಹೇಗೆ?
ಅಂದರೆ ಸ್ತ್ರೀವೇಷಧಾರಿ ಆದವ ಯಾವ ರೀತಿಯಲ್ಲಿ ತಯಾರಿ ಮಾಡ್ಕೊಳ್ಬೇಕು, ಅವ ಯಾವ ರೀತಿಯಲ್ಲಿ ಇರಬೇಕು. ಸರಿ ಸರಿ, ನೀವು ಕೇಳಿದ ಪ್ರಶ್ನೆ ಬಹಳ ಉತ್ತಮವಾದ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಈ ಉಳಿದ ವೇಷಕ್ಕೂ ಸ್ತ್ರೀ ವೇಷಕ್ಕೂ ಏನು ವ್ಯತ್ಯಾಸಗಳು, ಸ್ತ್ರೀ ವೇಷವನ್ನು ನಿರ್ವಹಿಸುವಲ್ಲಿ ಏನು ವಿಶೇಷತೆಗಳು ಬೇಕು? ಯಾಕಂದರೆ ಕೋಪ, ಸಂತೋಷ, ದುಃಖ ಯಾವ ಪ್ರಕಟಣೆಯು ಗಂಡಿನ ಪ್ರಕಟಣೆಗೂ ಹೆಣ್ಣಿನ ಪ್ರಕಟಣೆಗೂ ವ್ಯತ್ಯಾಸಗಳುಂಟು. ಸರಿ, ಅದನ್ನು ತೋರ್ಪಡಿಸಿಕೊಳ್ಳುವಲ್ಲಿ ಬಹಳ ವ್ಯತ್ಯಾಸಗಳಿರ್ತದೆ. ನಮ್ಮ ಒಂದು ಹೊಸ ಪ್ರಸಂಗದಲ್ಲಿ ನಾನು ಅದನ್ನು ಹೇಳಿದ್ದೇನೆ ಒಂದು ಸಂದರ್ಶನದಲ್ಲಿ ಕೂಡ. ಈಗ ನಾನು ಆಗುವುದಿಲ್ಲ ಅಂತ ಹೇಳುವುದನ್ನು, ಅಂದರೆ ನಕಾರಾತ್ಮಕವಾದ ಉತ್ತರವನ್ನು ಹೆಣ್ಣು ಹೇಗೆ ಹೇಳ್ತಾಳೆ, ಗಂಡು ಹೇಗೆ ಹೇಳ್ತಾನೆ. ಗಂಡು ನೇರವಾಗಿ ಹೇಳಬಲ್ಲ ಅದನ್ನು, ಹೆಣ್ಣು ಅದನ್ನು ಹಾಗೆ ಹೇಳುವುದಿಲ್ಲ. ಆ ಸೂಕ್ಷ್ಮತೆಗಳನ್ನು ನಾವು ಅರ್ಥಕೊಳ್ಬೇಕು. ಅಂದರೆ ನಾವು ಡೈಲಾಗ್ ಮೂಲಕವಾಗಿ ಅಥವಾ ಅಭಿನಯ ಮೂಲಕವಾಗಿ ಕೊಡುವಾಗ ಆ ಗಂಡು ಹೆಣ್ಣುಗಳ ವ್ಯತ್ಯಾಸವನ್ನು ನಾವು ದಿನಚರಿಗಳಲ್ಲಿ ಅಂದರೆ ಅದನ್ನು ಗಮನಿಸಬೇಕು ನಾವು. ಸರಿ ಸರಿ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಯಲಗುಪ್ಪ ಅವರಿದ್ದಾರಾ ಸರ್? ಇಲ್ಲೇ ಇದ್ದಾರೆ, ನಿಮ್ಮ ಎದುರುಗಡೆ ಇದ್ದಾರೆ, ಕೇಳಿ. ನಮಸ್ತೆ, ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ನಾನು ಲಕ್ಷ್ಮಿ ಅಂತ, ನಿಮ್ಮ ಅಭಿಮಾನಿ, ಉಡುಪಿಯಿಂದ ಮಾತಾಡ್ತಾ ಇದ್ದೇನೆ. ಹೇಳಿ. ಸರ್, ನೀವು ಶಿವರಂಜನಿ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದಿರಿ. ನಿಮ್ಮ ಅಭಿನಯ, ಮಾತು, ನೃತ್ಯ ಎಲ್ಲವೂ ತುಂಬಾ 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 ಇಷ್ಟ. ಹಾಗೆ ನಿಮ್ಮ ಒಂದು ಅಭಿನಯದಲ್ಲಿ ಏನೋ ಒಂಥರ ಎಲ್ಲರಿಗಿಂತ ವಿಭಿನ್ನ ಹಾಗೂ ವಿಶಿಷ್ಟತೆ ಉಂಟು. ಸರಿ ಸರಿ, ಏನಾದರೂ ಈ ಬಗ್ಗೆ ನಿಮಗೆ ಸಲಹೆ ಪ್ರಶ್ನೆ ಇದ್ರೆ ನೇರವಾಗಿ ಕೇಳಬೇಡಿ. ಓಕೆ ಸರ್, ಓಕೆ. ಸಲಹೆ ಅಂದ್ರೆ ನಿಮ್ಮಂತ ಒಬ್ಬ ಕಲಾವಿದರ ಅನಿವಾರ್ಯತೆ ಯಕ್ಷರಂಗಕ್ಕೆ ಉಂಟು ಸರ್. ಹಾಗೆ ಆದಷ್ಟು ಸುದೀರ್ಘ ಕಾಲ ನೀವು ಈ ರಂಗದಲ್ಲಿ ಮುಂದುವರಿಯಬೇಕು ಅಂತ ನಮ್ಮ ಆಶಯ. ಓಕೆ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ಆ ಹಿನ್ನೆಲೆಯಲ್ಲಿ ಹೇಗಿರ್ಬೇಕು ಅಂದರೆ ಅದನ್ನು ನಾವು ಗಮನಿಸಬೇಕು. ನಿತ್ಯದ ಜೀವನಗಳಲ್ಲಿ ಅವರು ಹೇಗೆ ಅದನ್ನು ವ್ಯಕ್ತಪಡಿಸ್ತಾರೆ ಎನ್ನುವುದನ್ನು. ಯಾಕಂದರೆ ಇದು ಗಂಡು ಕಲೆ, ಯಕ್ಷಗಾನ ಗಂಡು ಕಲೆ ಆದ್ರಿಂದ ಹೆಣ್ಣು ಕಲೆ ಅಲ್ಲ. ಹೆಣ್ಣು ಕಲೆ ಸಹಜವಾಗಿ ಗಂಡಿನ ಅಭಿನಯಗಳನ್ನು ನಾವು ಮಾಡಬಹುದು. ಹಾಗಂತ ಹೆಣ್ಣಿನ ಅಭಿನಯವನ್ನು ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ಮತ್ತೆ ಆ ಅಭಿನಯದ ಸೂಕ್ಷ್ಮತೆಯನ್ನು ಪ್ರೇಕ್ಷಕರು ಗಮನಿಸಬೇಕು. ನಾನೊಂದು ಸನ್ನಿವೇಶದಲ್ಲಿ ಹೇಳ್ತಿದ್ದೆ, ನಾನು ಆಗುವುದಿಲ್ಲ ಅಂತ. ಅಂದರೆ ಅದು ಜನ ಅಷ್ಟನ್ನು ಸ್ವೀಕರಿಸಿದ್ರು, ಅದನ್ನು ಅಷ್ಟು ಚಂದವಾಗಿ. ಮತ್ತು ಆಗ ಎದುರಿಗೆ ಬಳುಕೂರು ಕೃಷ್ಣಯಾಜಿಯವರು ಇರ್ತಾ ಇದ್ರು. ಅವರು ಅದನ್ನು 2 ಅಲ್ಲ 3 ಸಾರಿ ನೀವು ಅದನ್ನು ಹೇಳಬೇಕು ಅಂತ ಹೇಳ್ತಿದ್ರು. ಅದನ್ನು ಅಂದರೆ ಅದನ್ನು ಅಷ್ಟು ಸೂಕ್ಷ್ಮವಾಗಿ ಗ್ರಹಿಸುವಂತಹ ಭಾಗಗಳು ಅಂತ. ಮತ್ತು ಸಂಭಾಷಣೆ ಮತ್ತು ಮಾತುಕತೆಗಳಲ್ಲಿ ಎಲ್ಲಿ ನಿಲ್ಲಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ಯಾಜಿಯವರು ಬಹಳ ಚಂದವಾಗಿ ಬಹಳ ಚಂದ ಅಭಿನಯ ಕಲೆ. ಈಗ ನಿಮ್ಮದು ಭಾಳ ಈಗ ಶ್ರೀಕೃಷ್ಣ ಸಂಬಂಧಪಟ್ಟಂಥ ಅವನ ಅಷ್ಟಪತ್ನಿಯರದೀಗ ಹೆಚ್ಚು ಕಡಿಮೆ ಎಲ್ಲವನ್ನೂ ನಾವು ತೋರಿಸ್ಬೇಕಂತ ಅವಕಾಶ ನಾವು ಮಾಡ್ಕೊಂಡಿಟ್ಟಿದ್ದೇವೆ. ಅದು ಕಾಲಾವಕಾಶ ಇಲ್ಲದೆ ಇರೋದ್ರಿಂದ ಈಗ ಆ ಸೀರೀಸ್ನಲ್ಲಿ ಸುಭದ್ರ ಕಲ್ಯಾಣದ ಒಂದು ಸಂದರ್ಭದಲ್ಲಿ ನೀವು ಸುಭದ್ರೆಯಾಗಿ ಹೇಗೆ ಪಾತ್ರ ನಿರ್ವಹಿಸಿದ್ದೀರಿ ಅನ್ನೋದನ್ನು ಈ ಸಂದರ್ಭದಲ್ಲಿ ತೋರಿಸೋಣ. ಸುಭದ್ರ ಕಲ್ಯಾಣ. ಸರಿ, ಅಲ್ಲಿ ಒಂದು ವಿಶೇಷ, ವ್ಯಕ್ತಿಗೆ ಒಂದು ಮುಖವಾದ್ರೆ ವ್ಯಕ್ತಿತ್ವಕ್ಕೆ ಹಲವು ಮುಖ ಅಂತ ಹೇಳಿದ್ರು. ಹಲವು ಮುಖದ ವ್ಯಕ್ತಿತ್ವವನ್ನು ಪ್ರತಿಷ್ಠಾಪಿಸುವುದರ ಮೂಲಕವಾಗಿ, ಪ್ರದರ್ಶಿಸುವುದರ ಮೂಲಕವಾಗಿ ಪ್ರಪಂಚದಲ್ಲಿ ನಮ್ಮದಾಗಿರುವಂತಹ ಪ್ರತ್ಯೇಕತೆಯನ್ನು ಗುರುತಿಸಿಕೊಳ್ಳುವುದು, ಎಲ್ಲರ ಅಭಿನವಲ್ಲಿ ನಮ್ಮದೇ ಆದಂತಹ ಛಾಪೊಂದನ್ನು ಒತ್ತಬೇಕು ಎನ್ನುವಂತಹ ಉದ್ದೇಶ. ಸ್ಮೇರ ಮುಖನಾದ ಸ್ಮೇರ ಮುಖನಾದ ಚಾಣೂರ ವೈರಿಯ ಕಂಡು ನಾರಿ ಭಾಮಾ ದೇವಿ ಎಂದು ನಾರಿ ಭಾಮಾದೇವಿಯಂದು ನೀರನ್ನು ಬೆಸಗೊಂಡ ಈ ರೀತಿಯಲ್ಲಿ ನಗುವ, ನೀರನ್ನು ಬೆಸಗೊಂಡ ಈ ರೀತಿಯಲ್ಲಿ ನಗುವ ಕಾರಣವಿದೇನು ಪೇಳೆಂದು, ಕಾರಣವಿದೇನು ಪೇಳೆಂದು, ಕಾರಣವಿದೇನು ಪೇಳೆಂದು. ಆ ಈ ಕಡೆಯಲ್ಲಿ ಭಾವೆ ನಾನು. ಹೌದು, ಏನು ಯಾವುದು ಸ್ವಾಮಿ?
ಯಾವ ನಾರಿಯ ಮೇಲೆ ಯಾವ ನಾರಿಯ ಮೇಲೆ ಮನವಾಯ್ತು ನಿಮಗೆ ಯಾವ ನಾರಿಯ ಮೇಲೆ ಮನವಾಯ್ತು ನಿಮಗೆ ಈ ವಿಧದಿ ನಗಲಿಗೆ ಕಾಂತ ಪೇಳೆನಗೆ ಈ ವಿಧದಿ ನಗಲಿಗೆ ಕಾಂತ ಪೇಳೆನಗೆ ಸ್ವಾಮಿ ಸತ್ಯಭಾಮ, ನೀವು ಇಲ್ಲೇ ಇದ್ದೀರಾ? ನಾನು ಇಲ್ಲೇ ಇದ್ದೇನಲ್ಲ. ಆದ್ರೆ ನಿಮ್ಮ ಮನಸ್ಸು ಇಲ್ಲಿಲ್ಲ ಅಂತ ನನಗೆ ಈಗ ಅರ್ಥವಾಗ್ತಾ ಇದೆ. ಹೌದಾ? ಅದಲ್ಲದೆ ಹೋದ್ರೆ ನಾನು ನಿಮ್ಮ ಬಳಿಯಲ್ಲೇ ಕುಳಿತು ನಿಮ್ಮನ್ನ ಸೇವಿಸ್ತಾ ಇದ್ದೇನೆ, ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೇನೆ. ಆದ್ರೆ ನೀವು ಎತ್ತಲೋ ನೋಡ್ತಾ ನಗ್ತಾ ಇದ್ದೀರಿ. ಹಾಗಿದ್ರೆ ನಕ್ಕಿದ್ಯಾಕೆ? ನೀವ್ ಹೇಳ್ಬೇಕು ಅಂತಿಲ್ಲ, ನನಗೆ ಗೊತ್ತುಂಟು ಸ್ವಾಮಿ. ನನ್ನ ಹೆಂಡತಿ ಅಲ್ವೇ? ಹೌದಪ್ಪ. ಒಂದು ಗಂಡ ನಗಾಡಿದ್ದು ಇಂತದ್ದಕ್ಕಾಗಿರ್ಬಹುದು ಅಂತ ಊಹಿಸದೇ ಇದ್ರೆ ಹೆಂಡತಿ ಅಂತ ಹೇಳ್ಕೊಳ್ಲಿಕ್ಕೆ ನಾಚಿಕೆ ಆಗ್ಬೇಕು. ನಮ್ಮ ದೇವ್ರುಗಳು ನಮ್ಗೆ ಗೊತ್ತಿಲ್ವಾ ಏನು ಅಂತ ಗೊತ್ತಾಯ್ತು ನಿನಗೆ? ನೀವು ಇವತ್ತು ತಿರುಗಾಟಕ್ಕೆ ಹೋದವಾಗ ಯಾವುದೋ ಒಂದು ಹೊಸ ಹೆಣ್ಣನ್ನು ನೋಡಿದ್ರಿ. ಅವಳ ಕುರಿತಾಗಿ ಆಲೋಚಿಸ್ತಾ ನಗುತ್ತಾ ಇದ್ದೀರಿ. ಯಾವಳ ಹೆಣ್ಣು? ಹೇಗಿದ್ದಾಳೆ? ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾರಿಯರ ದೆಸೆಗಾಗಿ ನಕ್ಕಿದ್ದೇ ಅಲ್ಲ. ಹಾಗಿದ್ರೆ ಬೇರೆ ಒಂದು ಹೊಸ್ತೇ ಉಂಟು ಕಾರಣ. ಆಗ್ಲಿ, ಅದಕ್ಕೇನಂತ ಈಗ? ಹೊಸ್ತುಂಟು ಅಂತಾದ್ರೆ ನಾನು ಕೇಳಬಾರ್ದು ಅಂತುಂಟ? ಹೊಸ ವಿಷಯ ಏನೋ ಒಂದು ಉಂಟು ಅಂತಾದ್ರೆ ಅದನ್ನ ರಸವತ್ತಾಗಿ ವಿವರಿಸುವಂತ ಮತ್ತೆ ನಮಗುಂಟು. ಹೇಳಿ ಸ್ವಾಮಿ. ಹೇಳುವುದಿಲ್ಲ, ಯಾಕೆಂದ್ರೆ ನೀನಂತೂ ಕೇಳಿದೆ ಅಂತಾದ್ರೆ ಇನ್ನೊಬ್ಬರಲ್ಲಿ ಹೇಳದೆ ಬಿಡುವವಳಲ್ಲ. ಯಾಕೆಂದ್ರೆ ನಿಮ್ಮ ವೈಶಿಷ್ಟ್ಯವೇ ಅದು. ನಾವೆಲ್ಲ ಕಿವಿಯಲ್ಲಿ ಕೇಳಿದ್ರೆ ಬೇಕು ಅಂತಾದ್ರೆ ಇಟ್ಕೊಳ್ತೇವೆ, ಬೇಡದೇ ಇದ್ರೆ ಮತ್ತೊಂದು ಕಿವಿಯಲ್ಲಿ ಬಿಟ್ಟು ಬಿಡ್ತೇವೆ. ಮತ್ ನಾವ ಬೇಕಾದದ್ದಾಗ್ಲಿ ಬೇಡದೇ ಇದ್ದದ್ದಾಗ್ಲಿ ಅದರಲ್ಲಿ ಹುಟ್ಟಿನದ್ದು ಅಂತಾದ್ರೆ ಆದಷ್ಟು ಬೇಗ ಎರಡೂ ಕಿವಿಯಲ್ಲಿ ಕೇಳ್ತೀರಿ, ಒಂದೇ ಬಾಯಲ್ಲಿ ಬಿಡ್ತೀರಿ. ಅಯ್ಯೋ ಸತ್ಯ ಹೇಳ, ಇನ್ನೋರ್ವಲಿಂಗೆ ನಾ ಹೇಳುವುದೇ ಇಲ್ಲ. ಎಷ್ಟೊಂದು 106 ಜನರಿಗೆ ಹೇಳ್ತೀಯ? ಅಯ್ಯೋ ಹಾಗಲ್ಲಪ್ಪ, ಇನ್ಯಾರಿಗೂ ಇನ್ನೋರ್ವಲಿಗೂ ನಾನು ಹೇಳುವುದಿಲ್ಲ. ಹೇಳ್ಬಾರ್ದು, ಹೇಳ್ಬಾರ್ದು. ತರುಣಿ ಕೇಳೆ ನಮ್ಮ ನಗರದ ಹೊರಗೆ ತರುಣಿ ಕೇಳೆ ನಮ್ಮ ನಗರದ ಹೊರಗೆ ತರುಣಿ ಕೇಳೆ ನಮ್ಮ ನಗರದ ಹೊರಗೆ ಪರಿಶೋಭಿಸುತ್ತೀಗ ನಂದನದೊಳಗೆ ಪರಿಶೋಭಿಸುತ್ತೀಗ ನಂದನದೊಳಗೆ ವರಯತಿ ವೇಷವ ಕಾಂತಿಗ ನರನು ವರಯತಿ ವೇಷವ ಕಾಂತಿಹ ಮತ್ತೊಮ್ಮೆ ವೀಕ್ಷಕರನ್ನು ಸ್ವಾಗತಿಸೋಣ. ಹೆಗಡೆಯವರೇ, ಹೇಳಿ. ಇನ್ನೊಂದು ಸ್ತ್ರೀ ವೇಷದಲ್ಲಿ ಎಲ್ಲ ವೇಷದಲ್ಲೂ ಸಹಿತ ಬೇಕಾದಷ್ಟು ಹೊಸ ಹೊಸ ಪ್ರಯೋಗಗಳಾಗಿದ್ದಾವೆ. ಕಾರಂತರ ಕಾಲದಲ್ಲಿ ಬ್ಯಾಲೆ ಪ್ರಯೋಗ ಆಯಿತು. ಆಮೇಲೆ ಮಂಟಪ ಪ್ರಭಾಕರರು ಏಕವ್ಯಕ್ತಿ ಪ್ರಯೋಗ ಮಾಡಿದರು. ಹೌದು. ರಂಗಭೂಮಿ ಮೇಲೆ ಯಕ್ಷಗಾನ ಅಳವಡಿಸಿ ಸಿನಿಮಾದಲ್ಲಿ ಇದರ ಪ್ರಯೋಗಗಳಾಗ್ಲಿಕ್ಕೆ ಪ್ರಾರಂಭ ಆದವು. ನಾಟಕದಲ್ಲಿ ಇದನ್ನು ಅಳವಡಿಸ್ಕೊಂಡ್ರು. ಹಾಗೆ ಬಹಳ ಜಾಹೀರಾತಿಗೂ ಸಹಿತ ಯಕ್ಷಗಾನವನ್ನು ಅಳವಡಿಸಿಕೊಳ್ಳುವಷ್ಟವರೆಗೆ ಯಕ್ಷಗಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಂಡ್ರು. ಆದರೆ ಎಲ್ಲ ಪ್ರಯೋಗಗಳು ಒಂದು ಮುಖ್ಯವಾಗಿರ್ತಕ್ಕಂಥ ವಾಹಿನಿಗೆ ಬರಲೇ ಇಲ್ಲ. ಇದು ಸಹಜವಾಗಿ ನಾಟಕದಲ್ಲಿ ಹೊಸ ಪ್ರಯೋಗಗಳು ನೇರವಾಗಿ ರಂಗಭೂಮಿಯನ್ನು ಪ್ರವೇಶ ಮಾಡಿತ್ತು. ಸರಿ. ಆದರೆ ಮುಖ್ಯವಾದ ವಾಹಿನಿಗೆ ಬಾರದೇ ಇರುವುದರಿಂದಾಗಿ ಯಾಕೆ ಬರಲಿಲ್ಲ? ಇವತ್ತು ಯಕ್ಷಗಾನ ಇದೆಲ್ಲ ಪ್ರಯೋಗಗಳನ್ನು ಇಟ್ಕೊಂಡು ಸಹಿತ ಯಾಕೆ ಆ ರೀತಿ ತನ್ನದೇ ಆದ ಅಸ್ತಿತ್ವವನ್ನು ಉಳಿಸ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದೊಂದು ಕರೆಯನ್ನು ಒಂದು ಸ್ವೀಕರಿಸಿ ಆಮೇಲೆ. ಹಲೋ. ಹಲೋ. ಹಾ, ಸುಬ್ಬಣ್ಣ ಭಟ್ರ. ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ? ನಾವು ಮಾನಕಟ್ಟೆಯಿಂದ. ಹೇಳಿ. ಸುಧೀಂದ್ರ ಉಡುಪ ಅಂತ ಹೇಳಿ ಉಡುಪರೆ, ಪ್ರಶ್ನೆ ಕೇಳಿ. ಅವರಿದ್ದಾರಲ್ಲೇ? ಇದ್ದಾರೆ, ನಿಮ್ಮ ಎದುರುಗಡೆ ಇದ್ದಾರೆ. ಹೌದಾ? ಸರಿ ಸರಿ.
ಹಾಗೇನಿಲ್ಲ, ಪೆರಡೂರು ಮೇಳದಲ್ಲಿ ಫಸ್ಟ್ ಹೋದಾಗ ಶಿವರಂಜನಿಯಲ್ಲಿ ಯಕ್ಷಗಾನವನ್ನು ತುಂಬಾ ರೈಸಿ ಬಿಟ್ಟಿದ್ದಾರೆ. ಅದೇ ರೀತಿ ಸಾಯಿಗ್ರಾಮ ಬಂದಾಗ ಈಶ್ವರಿ ಪರಮೇಶ್ವರಿ ಎಲ್ಲ ರೈಸಿದ್ದಾರೆ. ಸರಿ, ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ. ಅದೇ ರೀತಿ ಈ ವರ್ಷ ಸಹ ಮತ್ತು ಪೆರಡೂರು ಮೇಳಕ್ಕೆ ಸೇರ್ಪಡೆಗೊಂಡಂತ ಅವರು ಅವ್ರ ಹೆಸರು ಮತ್ತು ಅವರಿಂದಲೇ ಆ ಮೇಳದ ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಅವ್ರ ಅಭಿಮಾನಿಗಳು ಹೌದು, ಗೆಳೆಯರು ಹೌದು. ನಾವು ನಿಮ್ಮ ಕರೆಗೆ ಕೃತಜ್ಞತೆಗಳು. ಧನ್ಯವಾದ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗಿದೆ. ನೀವು ಹೇಳಿದ ಹಾಗೆ ಹೊಸ ಹೊಸ ಪ್ರಯೋಗಗಳು ಬಂದಿದೆ. ಅದು ಪ್ರಯೋಗ ಆಗಿಯೇ ಇದೆ ಹೊರತಾಗಿ ಮುಖ್ಯವಾಹಿನಿಗೆ ಬರಲಿಲ್ಲ. ಯಾಕಂತ ಹೇಳಿದ್ರೆ ಅದು ಸಂಪೂರ್ಣ ಯಕ್ಷಗಾನ ಅಲ್ಲ. ಅಂದ್ರೆ ಇದು ಅಧಿಕಾರಯುತವಾಗಿ ಹೇಳುವುದಲ್ಲ ನಾನು. ಸರಿ, ಅಲ್ಲ ನಿಮ್ಮ ಅನಿಸಿಕೆ ನಾನು ಕೇಳಿ. ಹೌದು, ಈಗ ಕಾರಂತರ ಬೇಲೆ ಪ್ರಯೋಗ ಆಗಿದೆ. ಕಾರಂತರ ಬೇಲೆಯಲ್ಲಿ ಮಾತಿಲ್ಲ ಸರಿ ಅವರ ಪ್ರಯೋಗದಲ್ಲಿ, ಬರೇ ನೃತ್ಯ ಅಭಿನಯ. ಹೌದು, ನಮ್ಮ ಯಕ್ಷಗಾನಕ್ಕೆ ಮಾತನ್ನುವುದು ಬೇಕು, ಮಾತೆನ್ನುವ ಮಾಧ್ಯಮ ಉಂಟು ಎನ್ನುವುದು ಗೊತ್ತಾಗ್ಲೇಬೇಕು. ಅದೊಂದು ಮೇಳದ ಸ್ವರೂಪದ ಇರಬೇಕು. ಹೌದು, ಯಾಕಂದ್ರೆ ಈ ಕಾರಂತರಂತವರನ್ನ ನಾವು ಹೆಸರಿಸುವುದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಅಷ್ಟು ಮೇಲ್ಮಟ್ಟದ ವ್ಯಕ್ತಿಗಳು. ಹಾಗಂತ ಯಕ್ಷಗಾನದಲ್ಲಿ ಅವರ ಪ್ರಯೋಗ ಯಾಕೆ ಯಶಸ್ವಿ ಆಗ್ಲಿಲ್ಲ ಅಂದ್ರೆ, ಯಶಸ್ವಿ ಆದದಿದ್ರು ಮುಖ್ಯವಾಹಿನಿಗೆ ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಮಾತನ್ನ ಬಿಟ್ರು, ಕೇವಲ ಹೆಜ್ಜೆಗಳ ನಡೆಯಲ್ಲಿ ಕಥೆಯನ್ನ ವ್ಯಕ್ತಪಡಿಸುವುದಕ್ಕೆ ಮಾತನ್ನು ಬಿಟ್ಟು ಭಾವನೆಗೆ ವಿಶೇಷವಾದ ಒತ್ತು ಕೊಟ್ಟು. ಯಕ್ಷಗಾನ ಮೇಳ ಅದು ಹಿಮ್ಮೇಳ ಮುಮ್ಮೇಳಗಳೆಲ್ಲ ಸರಿಯಾಗಿರಬೇಕು. ಈಗ ಮಂಟಪರು ಉತ್ತಮವಾದ ಅದು ಪ್ರಯೋಗ, ಅನುಮಾನವೇ ಇಲ್ಲ. ಮತ್ತು ಅವರ ಯಕ್ಷಗಾನಕ್ಕಾಗಿ ಅವರ ಕೊಡುಗೆ ವಿಶೇಷ. ಹಾಗಂತ ಈಗ ಅವರು ಸದ್ಯದಲ್ಲಂತೂ ಅಮೆರಿಕದಲ್ಲಿದ್ದಾರೆ, ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಈಗ ಹೊಸತಾಗಿ ಯಕ್ಷಗಾನವನ್ನು ನೋಡುವವನಿಗೆ ಅದು ಯಕ್ಷಗಾನ ಒಂದು ಸ್ತ್ರೀವೇಷ ಅದಲ್ಲ, ಅಲ್ಲಿ ಕಟ್ಟುವೇಷ ಇದೆ, ಕ್ಯಾದಿಮಿಲ್ಲೆ ಬಡಗಾದ್ರೆ ಕ್ಯಾದಿಮಿಲ್ಲೆ ಇದೆ, ಕಿರೀಟ ಇದೆ, ಬಣ್ಣದ ವೇಷ ಇದೆ, ಹಾಸ್ಯ ಇದೆ. ಅದು ಯಾವುದು ಆಗದೆ ಒಂದೇ ವೇಷ, ಸಂಪೂರ್ಣ ಸಮಗ್ರ ಯಕ್ಷಗಾನ ಆಗುವುದಿಲ್ಲ. ಅದು ಏಕವ್ಯಕ್ತಿಯ ಪ್ರಯೋಗ, ಅದೊಂದು ಪ್ರಯೋಗ. ಅದು ತಪ್ಪು ಖಂಡಿತ ಅಲ್ವೇ ಅಲ್ಲ, ಅದೊಂದು ಯಶಸ್ವಿಯಾದ ಪ್ರಯೋಗ. ಹೌದು, ಹಾಗಾಗಿ ಇಂತಹ ಪ್ರಯೋಗಗಳು ಮುಖ್ಯವಾಹಿನಿಗೆ ಬರದೇ ಇರುವುದಕ್ಕೆ ಕಾರಣ ಅದು ಮೇಳವಾಗಿ ಬರಲಿಲ್ಲ. ಆ ಪ್ರಯತ್ನವನ್ನು ಒಂದು ವಿಭಾಗದಲ್ಲಿ ಮಾತ್ರ ವಿಶೇಷವಾದಂತ ಒತ್ತು ಕೊಟ್ಟು ಪ್ರಯೋಗ ಅವರು ಬಹಳ ಶ್ರಮ ವಹಿಸಿದರೆ ಹೊರತು ಹೌದು ಸಮಗ್ರವಾದ ಕಲೆಗೆ ಅದರಿಂದ ಪ್ರೋತ್ಸಾಹ, ಅದರಿಂದ ಲಾಭ ಸಿಗಲಿಲ್ಲ ಅಂತಾನೆ. ಸಿಗ್ಲಿ, ಖಂಡಿತ ಸಿಗಬಹುದು. ಆದ್ರೆ ಅದು ಮುಖ್ಯ ವಾಹಿನಿಯಲ್ಲಿ ಒಂದು ಪ್ರಧಾನವಾದಂತ ಒಂದು ಸ್ವರೂಪದಲ್ಲಿ ಬರಲಿಲ್ಲ. ಅಂಥದ್ದೊಂದು ಹೊಸ ಪ್ರಯೋಗ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಈಗ ಈ ನಿಟ್ಟಿನಲ್ಲಿ ಈಗ ನೀವೆಲ್ಲ ಹೆಗಡೆಯವರೇ, ನೀವೆಲ್ಲ ಈಗ ಒಂದು ಯಕ್ಷಗಾನಕ್ಕೆ ಒಂದು ಹೊಸ ಹೊಸ ಪ್ರಯೋಗಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇರುವ ಕಲಾವಿದರು. ಅದು ಎರಡೂ ತಿಟ್ಟಿನಲ್ಲೂ ಸಹಿತ ನೀವು ಅನುಭವಿಗಳು. ಸರಿ, ಈಗ ತೆಂಕು ತಿಟ್ಟಿನಲ್ಲೂ ಸಹಿತ ಹೊಸನಗರ ಮೇಳದಲ್ಲಿ ನೀವು ತಿರುಗಾಟ ಮಾಡಿದ್ದೀರಿ, ಬಡಗು ತಿಟ್ಟಿನಲ್ಲಿ ಹೆಚ್ಚಿನ ಎಲ್ಲ ಮೇಳಗಳಲ್ಲೂ ನೀವು ತಿರುಗಾಟ ಮಾಡಿದ್ದೀರಿ. ಎರಡೂ ತಿಟ್ಟಿನ ಸ್ತ್ರೀ ವೇಷದ ಬಗ್ಗೆ, ವೇಷಧಾರಿಗಳ ಬಗ್ಗೆ ನಾನು ಕೇಳ್ತಾ ಇದ್ದದ್ದಲ್ಲ, ಸ್ತ್ರೀ ವೇಷದ ಬಗ್ಗೆ ನಿಮ್ಮ ಅನಿಸಿಕೆ? ಹೌದು, ನಾನಂದರೆ ಸಾಲಿಗ್ರಾಮ ಮೇಳದಲ್ಲಿ ಒಳ್ಳೆ ರೀತಿಯಲ್ಲಿ ಇರುವ ಸಂದರ್ಭದಲ್ಲಿಯೇ ಯಕ್ಷಗಾನದಿಂದ ಹೊರಗುಳಿಬೇಕು ಅಂತ ಉಳಿದದ್ದು. ಆ ನಂತರದಲ್ಲಿ ನಮ್ಮ ಗೌರವಾನ್ವಿತ ಶ್ಯಾಮ್ ಭಟ್ರು ನಮ್ಮನ್ನು ತೆಂಕಿಗೆ ಪರಿಚಯಿಸುವ ಪ್ರಯತ್ನ ಮಾಡಿದರು. ಸರಿ, ಅಲ್ಲಿ ಹೋಗಿ 2 ವರ್ಷ ಒಳ್ಳೆಯ ಅನುಭವ. ಒಂದು ಕರೆ ಬರ್ತಾ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾರಾಯಣ ರಾವ್ ಅಂತ ಹೇಳಿ, ಕದ್ರಿ ಕಮಲ ನಾರಾಯಣ ರಾಯರು. ನಮಸ್ಕಾರ. ಕೇಳಿ, ನಾನು ನಿಮ್ಮ ಯಲಗೊಪ್ಪ ಸುಬ್ರಹ್ಮಣ್ಯ ಹೇಳಿ. ಆದ್ರೆ ನೀವು ಏನಂತ ಹೇಳಿ ತೆಂಕು ಮತ್ತು ಬಡಗಿದ್ದು ಮಾಡುವಾಗ ನಿಮ್ಮ ಭ್ರಮರ ಕುಂತ ನೋಡಿದ್ದ ನಾನು ಇಲ್ಲಿ ಚೌನಾಳಲ್ಲಿ, ನಿಮ್ಗೆ ಇದ್ರಲ್ಲಿ ಹೊಸನಗರ ಮೇಳದಲ್ಲಿ ಮಾಡ್ತಿರಲ್ಲ ನೀವು. ಆದ್ರೆ ನಿಮ್ಮ ಭ್ರಮರ ಕುಂತ ಇಲ್ಲಿ ತುಂಬಾ ವ್ಯತ್ಯಾಸ ಕಾಣ್ತದೆ. ಆಯ್ತಾ? ಅಂದ್ರೆ ನೀವು ಅದ್ರ ಕೆಲವು ಆವಿಷ್ಕಾರವನ್ನು ಅಲ್ಲಿ ಮಾಡ್ತೀರಿ, ಇಲ್ಲಿ ಆವಿಷ್ಕಾರ ತೋರಿಸಿ ಯಾಕೆ ಇದಾಗ್ತದೆ? ಟೈಮ್ ನೀವು ಮಿತ ಅಲ್ಲ, ಬೇರೆ ಏನಾದ್ರು ಅದರಲ್ಲಿ ಇದೆ. ನೀವು ಇಲ್ಲಿ ಆವಿಷ್ಕಾರ ಬೇರೆ, ಅಲ್ಲಿ ಬೇರೆ ಇರ್ತದೆ ನಿಮ್ದು, ಅದು ಯಾಕೆ ಹಾಗೆ? ಸರಿ, ನಿಮ್ಮ ಪ್ರಶ್ನೆ ಯೋಗ್ಯವಾದದ್ದು. ಧನ್ಯವಾದಗಳು, ಕರೆಗೆ ಕೃತಜ್ಞತೆಗಳು. ಸರಿಯಾದಂಥ ಪ್ರಶ್ನೆ ಅವರದ್ದು. ಯಾಕಂತ ಹೇಳಿದ್ರೆ ನೀವು ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ತೆಂಕಿ ಮತ್ತು ಬಡಗಿ ಎರಡು ತಿಟ್ಟುಗಳಿಗೆ ಪೂರಕವಾದ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಸರಿಯಾದ ಸಂದರ್ಭ ಕೇಳಿದ್ದಾರೆ. ಅಂದರೆ ತೆಂಕಿನಲ್ಲಿ ಶೃಂಗಾರಕ್ಕೆ ಒತ್ತು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಅದನ್ನ ಪ್ರಕಟಿಸಬೇಕೆನ್ನುವ ಕಾರಣಕ್ಕಾಗಿ ನಿಜವಾಗಿ ಶ್ಯಾಮ್ ಭಟ್ರು ನನ್ನ ಆಚೆಗೆ ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಹೊಸನಗರ ಮೇಳಕ್ಕೆ ಬನ್ನಿ ಅಂತ ನನ್ನನ್ನು ಆಹ್ವಾನಿಸಿದ್ದಾರೆ, ಹೋಗಿದ್ದು ಹೌದು. ಹಾಗಂತ ಅಭಿವ್ಯಕ್ತಿಯಲ್ಲಿ ಅದಕ್ಕೆ ಹಿಮ್ಮೇಳ ಉಳಿದಂತೆ ಎಲ್ಲವೂ ಸಹಕಾರಿಯಾಗಿದ್ದವಾಗ ಮಾತ್ರ ಅದರ ಪರಿಣಾಮ ಹೆಚ್ಚಾಗ್ತದೆ. ಹಾಗೆ ತೆಂಕಿನ ಹಾಡುಗಾರಿಕೆ ಮತ್ತು ಅದರ ಬಿಡ್ತಿಗೆಗಳು ಬಡಗಿನಷ್ಟು ನೈಸ್ ಆಗಿ ಬರುವುದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಅದರ ನಿರ್ವಹಣೆ ಬೇರೆ ಆಗಿರಬಹುದು, ಬಡಗಿನ ನಿರ್ವಹಣೆ ಬೇರೆ ಆಗಿರಬಹುದು. ಹಾಗೆ ಈ ವೇಷದಲ್ಲಿಯೂ ನಾನು ಕಂಡ ಹಾಗೆ ವ್ಯತ್ಯಾಸಗಳು ಅಂತ ಹೇಳಿದ್ರೆ, ಅಲ್ಲಿಯ ವೇಷ ಆಹಾರ್ಯದ ಬದಲಾವಣೆಗಳನ್ನು ಹಿರಿಯ ವೇಷಧಾರಿಗಳು, ಸ್ತ್ರೀ ವೇಷಧಾರಿಗಳು ಮಾಡಿದ್ದಾರೆ. ಪಾತಾಳದವರು ಕೆಲವು ಆಹಾರ್ಯಗಳನ್ನು ಹೊಸದಾಗಿ ಮಾಡಿದ್ದಾರೆ. ಹಾಗಂತ ನಿರ್ವಹಣೆಯಲ್ಲಿ ಒಂದು ನಿಮಿಷ. ಹಲೋ 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 ಕೇಳಿ, ಪ್ರಶ್ನೆ ಕೇಳಿ. ಯಾರು ಮಾತಾಡ್ತಾ ಇದ್ದೀರಿ? ತಾಂತ್ರಿಕವಾದ ಅಡಚಣೆಯಿಂದ ಅದು ಕೇಳಿಸ್ತಾ ಇಲ್ಲ.
ಅಲ್ಲಿಯೂ ಹಾಗೆ ಸ್ತ್ರೀವೇಷದಲ್ಲಿ ಶೃಂಗಾರ ರಸ ಪ್ರಧಾನ ಸ್ತ್ರೀವೇಷಗಳು ಸ್ವಲ್ಪ ಕಡಿಮೆ ಬಳಕೆಯಾಗಿದೆ ತೆಂಕಿನಲ್ಲಿ. ಸ್ವಲ್ಪ ರೌದ್ರ ಮತ್ತು ಕರುಣಾರಸದ ಪಾತ್ರಗಳು ಹೆಚ್ಚು ಪ್ರಕಟ ಆಗಿವೆ. ಯಾಕಂದ್ರೆ ನಾವೀಗ ತಿಳಿದ ಹಾಗೆ ಕೊಳ್ಳಿಯೂರವರು ಅವರ ದುಡುಕಿನ ವೇಷಗಳು ದಾಕ್ಷಾಯಿಣಿಯ ಮತ್ತೆ ಚಂದ್ರ ಬರ್ತಾ ಇದೆ. ಹಲೋ ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನವನ್ನು ನೋಡುವವರು ಕಮ್ಮಿ ಆಗ್ತಾ ಇದ್ದಾರೆ. ಯಾರು ಮಾತಾಡ್ತಿದ್ದೀರಿ ಸರ್? ನಾನು ಬಾಲಕೃಷ್ಣ ಅಂತ. ನಾವು ಸಣ್ಣದಿರುವಾಗ ಈ ದೇವ ಮಾತ್ಮೆಯನ್ನೆಲ್ಲ ಬೆಳಿಗ್ಗೆವರೆಗೆ ನೋಡ್ತಾ ಇದ್ದೇವೆ. ಸರಿ. ಈಗ ಏನಂತ ಹೇಳಿದ್ರೆ ಕೆಲವುದೆಲ್ಲ ಈ ಪಿಕ್ಚರ್ಗೆ ಬಂದ ಇದನ್ನೆಲ್ಲ ಸರಿ ಸೇರಿಸಿ ಮಾಡುದು. ಅದು ನೋಡ್ಲಿಕ್ಕೆ ಒಂದ್ಸಲ ಪಿಕ್ಚರ್ನಾಗೆ ಆಗ್ತದೆ. ಅದ್ರಲ್ಲಿ ಒಬ್ಬ ವಿಲನ್ ಒಬ್ರು ಸರಿ. ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ 3 ಗಂಟೆಯಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಲಾವಿದರು. ಈಗ ಕಲಾವಿದರಿಗೆ ಹೆಸರು ಇಲ್ಲದಂತಾಗಿದೆ ಈಗ. ಸರಿ. ಅದನ್ನು ಸ್ವಲ್ಪ ಜಾಸ್ತಿ ಕೆಲವು ಮೇಳಗಳು ಮತ್ತೆ ಸಂಜೆಗೆ 6 ಗಂಟೆ ಶುರು ಮಾಡುದು, 4 ಗಂಟೆ 10 ಗಂಟೆ ಕ್ಲೋಸ್ ಮಾಡುದು. ಈಗ ಅದನ್ನು ಸ್ವಲ್ಪ ದೀರ್ಘಾವಧಿಗೆ ಎಳೆದು ಒಳ್ಳೆ ರೀತಿಯಲ್ಲಿ. ಸರಿ. ಈಗ ಕಾಲಾವಧಿ ಯಕ್ಷಗಾನಕ್ಕೆ ನೀವು ಒಲವು ತೋರಿಸ್ತಿದ್ದೀರಾ ಅಥವಾ ಬೆಳಿಗ್ಗೆವರೆಗೆ ಮಾಡ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯವೇ ಸ್ಪಷ್ಟ ಆಗಿ? ಒಲವು ತೋರಿಸ್ಬೇಕಂತ ಹೇಳಿದ್ರೆ ನೋಡಿ. ಅಲ್ಲ, ನಿಮ್ಮ ಅಭಿಪ್ರಾಯ ಹೇಗೆ ಅಂತ ಸ್ಪಷ್ಟ ಆಗಿ. ಏನಂತ ಹೇಳಿದ್ರೆ ಮುಂಚೆ ಹೇಗಿತ್ತು ಯಕ್ಷಗಾನ ಅಂದ್ರೆ ರಾತ್ರಿಯಿಂದ ಇದನ್ನು ಈಗ ಮಾಡರ್ನೈಸ್ ಮಾಡಿದ್ದಾರೆ ಈಗ. ಸರಿ. ಅದನ್ನು ಮಾಡರ್ನೈಸ್ ಮಾಡದೆ ಬೆಳಿಗ್ಗೆವರೆಗೆ ಅಂತ ಅಲ್ಲ, ಇದು ಮುಂದೆ ಹೇಗಿತ್ತು ಒಂದು 15-20 ವರ್ಷ ಮುಂಚೆ ಹೇಗಿತ್ತು ಹಾಗೆ ಇರುವ ಹಾಗೆ ಮಾಡಬಾರ್ದ. ಈಗ ಏನಂತ ಹೇಳಿದ್ರೆ ಎಲ್ಲ ಅರ್ಧ ಒಂದು ಇದಾಗುವಾಗ ಒಂದು ಪ್ರಸಂಗ. ಸರಿ. ನಿಮ್ಮ ಪ್ರಶ್ನೆ ಎಲಗುಪ್ರಿಗೆ ಅರ್ಥ ಆಗಿದೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಅದಕ್ಕೆ ಅವರು ಸಮಂಜಸವಾದ ಉತ್ತರವನ್ನು ನೀಡ್ತಾರೆ. ನಿಮ್ಮ ಕರೆಗಾಗಿ ಕೃತಜ್ಞತೆಗಳು ಬಾಲಕೃಷ್ಣ ಅವರೇ. ನೀವು ಹೇಳಿದ ಹಾಗೆ ಈಗ ಕಾಲಮಿತಿ ನೀವು ಬೆಳಗರಿಗಿನ ಯಕ್ಷಗಾನ ಬೇಕು ಅಂತ ಹೇಳುವುದಿಲ್ಲ, ಕಾಲಮಿತಿಯೇ ಬೇಕು, ಹಾಗಂತ ಅದನ್ನು ವಿಸ್ತರಿಸಬೇಕು ಅಂತ. ಯಾಕಂದರೆ ತುಂಡು ಪ್ರಸಂಗಗಳನ್ನು ಮಾಡ್ತಾರೆ ಅಂತ ಹೇಳುವುದು ಇವರ ಅಭಿಪ್ರಾಯ ಆಗಿದೆ. ಒಂದು ಪ್ರಸಂಗವನ್ನು ಸ್ಪಷ್ಟವಾಗಿ ಎಲ್ಲ ಪಾತ್ರಗಳನ್ನು ತರದೆ ಚುಟುಕಾಗಿ ಮುಗಿಸ್ತಾರೆ ಅಂತ ಹೇಳುವುದು ಅದು ಕೆಲವು ಸಮಯ ಮಿತಿಯಲ್ಲಿ ಅನಿವಾರ್ಯವೂ ಹೌದು. ಸರಿ. ಯಾಕಂತ ಹೇಳಿದ್ರೆ ಈಗ ಬೆಳಗೊರೆಗೆ ಆಟ ಮಾಡುವಲ್ಲಿ ಕೆಲವು ಸ್ಥಳಗಳಲ್ಲಿ ನಮ್ಮ ಖಯಂ ಕ್ಯಾಂಪ್ಗಳಲ್ಲಿ ಉಡುಪಿ ಅಂತ ಸ್ಥಳದಲ್ಲಿ ನಮ್ಮ ಟೆಂಟ್ ಹಾಕುವಷ್ಟು ಜಾಗವೇ ಇಲ್ಲ. ಪೇಟೆಯಲ್ಲಿ ಜಾಗ ಇಲ್ಲ. ಅದಕ್ಕೆ ಏನು ಮಾಡುವುದು? ಸರಿ. ಅಂದರೆ ಹಾಗಾಗಿ ಅನಿವಾರ್ಯವಾಗಿ ಹಾಲ್ಗಳಲ್ಲಿ ನಾವು ಕಾಲಮಿತಿಗೆ ಅದನ್ನು ಒಗ್ಗಿಸಿಕೊಳ್ಳುವುದು ಅನಿವಾರ್ಯ ಆಗಿದೆ. ಹಾಗಾಗಿ ಪ್ರಮುಖ ಪಾತ್ರಗಳನ್ನು ಮಾತ್ರ ಆ ಪ್ರಸಂಗಗಳಲ್ಲಿ ಬಳಸಿಕೊಳ್ಳುವುದು ಅನಿವಾರ್ಯ ಆಗಿದೆ. ಸರಿ ಸರಿ. ಹಲೋ 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 ಹೇಳಿ, ಯಾರು ಪ್ರಶ್ನೆ ಕೇಳ್ತಿದ್ದೀರಿ? ಬ್ರಹ್ಮವರದಿಂದ ಶ್ರೀಧರ್ ಅಂತ ಹೇಳಿ. ಬ್ರಹ್ಮವರದಿಂದ? ಶ್ರೀಧರ್ ಅವರೇ ಕೇಳಿ, ಪ್ರಶ್ನೆ ಕೇಳಿ. ಯಲಗೋಪ್ಪನವರೇ ನಮಸ್ಕಾರ. ನಮಸ್ಕಾರ, ಹೇಳಿ. ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಹೊಸ ಪ್ರಸಂಗಕ್ಕೆ ನೀವೆಲ್ಲ ಮುಖ್ಯ ಸ್ತ್ರೀವೇಷಧಾರಿಗಳಾಗಿರ್ತೀರಿ. ಇದರಿಂದ ನಮ್ಗೆ ಹೊಸ ಪ್ರಸಂಗ 1 ವರ್ಷ ನೋಡಿದ ಹೊಸ ಪ್ರಸಂಗವನ್ನು ನಾವು ಮತ್ತೊಂದು 2 ವರ್ಷ ಬಿಟ್ಟು ಅದೇ ಪ್ರಸಂಗವನ್ನು ಆಡಿಸಿದ್ರೆ ನೋಡ್ಲಿಕ್ಕೆ ಹೋಗುವಾಗ ನಿಮ್ಮಂತ ಮುಖ್ಯ ಸ್ತ್ರೀವೇಷಧಾರಿಗಳು ಆ ಮೇಳದಲ್ಲಿ ಇರುವುದಿಲ್ಲ ಅಂತ ಹೇಳಿದ್ರೆ, ನೀವು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಮೇಳವನ್ನು ನೀವು ಒಂದು ಮೇಳಕ್ಕೆ ಬದಲಾಗ್ತಾ ಇರ್ತೀರಿ. ಹೌದು. ಇದೇ ಒಂದು ನಮ್ಗೆ ದೊಡ್ಡ ಬೇಸರದ ಸಂಗತಿ ಅಂತ ಹೇಳಿದ್ರೆ, ನಾವೀಗ ನಿಮ್ದು ಸಾಲಿಗ್ರಾಮದಲ್ಲಿ ನೋಡಿರ್ಬೋದು, ನಿಮ್ಮದು ಮತ್ತೆ ರತ್ನಾಕರ್ ಶೆಟ್ಟಿ ಅವರ ಜೋಡಿ ಶ್ರೀವೇಷಕ್ಕೆ ನಾವು ಎಲ್ಲಿಂದ ಎಲ್ಲಿಗೆ ಹೋಗಿದ್ದೇವೆ. ಅದೇ ಪ್ರಸಂಗವನ್ನು ಈಗ ಆಡಿಸುವಾಗ ನಮ್ಗೆ ನೋಡುವ ಆಸೆ ಬರುವುದಿಲ್ಲ. ಇದರಿಂದ ನಾವಂತ ಹೇಳುದು ಕಲಾಭಿಮಾನಿಗಳಿಗೆ ತುಂಬಾ ನೋವಾಗ್ತದೆ. ಇದರ ಬಗ್ಗೆ ನಿಮ್ಮದ್ದು? ಸರಿ ಸರಿ, ಧನ್ಯವಾದಗಳು. ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಿಮ್ಮ ಕರೆಗಾಗಿ ಕೃತಜ್ಞತೆ, ಧನ್ಯವಾದಗಳು. ಅಂದರೆ ಈಗ ವೃತ್ತಿ ಮೇಳ, ಆ ಮೇಳಕ್ಕೆ ನಾವು ಸೇರುವುದೇ ಒಂದು ವೃತ್ತಿ ಅಂತ ಸ್ವೀಕರಿಸಿ ಸೇರಿದ್ದು. ಹಾಗಾಗಿ ವೃತ್ತಿಯಲ್ಲಿ ನಮ್ಮ ಉಳಿದೆಲ್ಲ ಸಮಸ್ಯೆಗಳನ್ನು ನಾವು ಪರಿಹರಿಸಿಕೊಂಡು ಬದುಕುವಾಗ ಮೇಳಗಳನ್ನು ಬದಲಾಯಿಸುವುದು ಅನಿವಾರ್ಯ ಆಗಿರ್ತದೆ ನಮಗೆ. ಅದು ನಮ್ಮ ವೈಯಕ್ತಿಕ ಸಮಸ್ಯೆಗಳು. ಹಾಗಾಗಿ ಬದಲಾಯಿಸಲೇಬೇಕಾಗ್ತದೆ. ಅದು ಅವರದ್ದು ಕಳಕಳಿಯು ಸಹಿತ, ಅವರ ಕಳಕಳಿಯು ಸರಿಯಾದ ಇಕ್ಕಟ್ಟನ್ನು ಸಹಿತ ಅವರು ಹೌದು. ಅದರ ಜೊತೆಗೆ ಹೌದು,
ಒಂದು ಕರೆ ಈಗ ಕರೆ ಬರ್ತಾ ಇದೆ, ಆ ಕರೆಯನ್ನು ಸ್ವೀಕರಿಸಿ ಆಮೇಲೆ. ಹಲೋ ಹಲೋ, ನಾನು ಆಕ್ಚುಲಿ ಬೆಂಗಳೂರು ಈಗ ಮಂಗಳೂರಿಗೆ ಬಂದಿದ್ದೇನೆ. ನಿಮ್ದು ಒಂದು ನಾಗಶ್ರೀಲ ಒಂದು ನೀಲ ಗಗನದಲ್ಲಿ ಅಂತ ಹೇಳಿ ಒಂದು ಇದ್ ಮಾಡ್ತೀನಿ. ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ. ಅದೊಂದು ಕ್ಲಿಪ್ಪಿಂಗ್ ತೋರಿಸ್ಬೋದಾ ಅಂತ ಹೇಳಿ ಒಂದು ನೀಲ ಗಗನದಲ್ಲಿ ಒಂದು ಪದ್ಯ ಬರ್ತಲ್ಲ ಒಂದು ಒಂದು ಪರ್ಟಿಕ್ಯುಲರ್ ಆದಂತ ಕ್ಲಿಪ್ಪಿಂಗ್ಸ್ ನಾವು ಸಿದ್ಧ ಮಾಡ್ಲಿಲ್ಲ. ಹಾಗೆ ನಾವು ಯಾವ್ದಾದ್ರು ಒಂದು ಕಾಳಿಂಗ ನೌಡ್ರ ವಾಯ್ಸಲ್ಲಿ ಒಂದು ಕ್ಲಿಪ್ಪಿಂಗ್ ಮಾಡ್ಬೋದಾ? ಕಾಳಿಂಗ ನೌಡ್ರು ಇವರು ವೇದಿಕೆಗೆ ಇವರು ರಂಗಭೂಮಿ ಪ್ರವೇಶ ಮಾಡುವಾಗಲೇ ಕಾಳಿಂಗ ನೌಡ್ರು ಈ ದುರ್ದೈವಶಾತ್ ವಿಧಿವಶ ನಾಗಶ್ರೀಲಿ ನಾನು ನೋಡಿದ್ದೇನೆ ಅದೊಂದು ಒಂದು ನೀಲ ಗಗನದಲ್ಲಿ ಒಂದು ಏನದು ಗೋಕರ್ಣ ಅವ್ರದ್ದು ಯಾವ್ದೋ ಒಂದು ಸಿಡಿ ಅಂತ ಇದೆ. ಹೌದು, ಅದನ್ನು ಮಾಡಿಫೈ ಮಾಡಿ ಭಾಗವತಿಗೆ ಅವರನ್ನು ಇಟ್ಟಿದ್ದಾರೆ. ಮುಮ್ಮೇಳದಲ್ಲಿ ಇರ್ತಕ್ಕಂಥ ಕಲಾವಿದರನ್ನು ಬೇರೆ MS ಕಾರಂತರ ಅದನ್ನ ಆ ಒಂದು ಪದ್ಯವನ್ನಾದ್ರೂ ಮಾಡಬಹುದಾ? ಒಂದು 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 ಕ್ಲಿಪ್ಪಿಂಗ್ ತೋರಿಸಬಹುದಾ ನಂಗೆ? ನಿಮ್ಮ ಕಳಕಳಿಗೆ ನಾವು ಬಹಳ ಅಭಿನಂದನೆ ಸಲ್ಲಿಸ್ತೇವೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ರೂಪರೇಷೆ ಮಾಡಿಕೊಂಡಿರೋದು ಶ್ರೀಯುತ ಯಲಗುಪ್ಪ ಅವರ ಒಂದು ಸ್ತ್ರೀವೇಷದ ಒಂದು ವಿವಿಧ ಮುಖಗಳನ್ನು ತೋರಿಸ್ಲಿಕ್ಕೆ. ಒಂದು ಭಾಗವತಿ ಇರುವಂತ ಒಂದು ಕ್ಲಿಪ್ ತೋರಿಸಿ ಸಾಕು ನಮಗೆ. ಓಕೆ, ಈಗ ನಾವು ತೋರಿಸ್ತೇವೆ. ಇದೇ ಸಂದರ್ಭದಲ್ಲಿ ಈಗ ದಕ್ಷ ಯಜ್ಞದ ಒಂದು ಭಾಗವನ್ನು ನಾವು ನಿಮಗೆ ನಿಮ್ಮ ಕೋರಿಕೆಗೆ ಖಂಡಿತ ನಾವು ಮನ್ನಿಸಿ ತೋರಿಸ್ತೇವೆ. ಅದನ್ನು ನೀವು ಖಂಡಿತವಾಗಿ ಯಲಗುಪ್ಪರ ಬಗ್ಗೆ ನಿಮಗೆ ಸಮಗ್ರವಾದ ಪರಿಚಯ ಆಗ್ಬೋದು ಅಂತ ಭಾವಿಸಿಕೊಂಡಿದ್ದೇವೆ. ಬೆಂಗಳೂರಿನ ಬಂದು ಯಕ್ಷಗಾನದ ಬಗ್ಗೆ ಅಭಿಮಾನ ಇಟ್ಕೊಂಡದಕ್ಕಾಗಿ ಖಂಡಿತ ನಿಮಗೆ ನಿಮ್ಮಂತವರಿಂದಲೇ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮಹಾಪುರದೆಡೆಗೆ ಭುವನ ಸ್ತೋಮ ವಂದಿತೆ ಬಂದು ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತ ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತ ವಂದಿಸಲು ತಂದೆಯನ್ನು ಕಾಣುತ್ತ ವಂದಿಸಲು ಕಾಣದಂತದಲ್ಲಿರಲು ತಾಯಿಯನ್ನು ಕಾಣುತ್ತ ವಂದಿಸಲು ವಂದಿಸ ಕಾಣದಂದದಲ್ಲಿರಲು ಒಂದು ಸ್ತೋದಾಯಿನಂದೆಯರ ಕಾಣುತ್ತ ಕಾಣದಂದದಲ್ಲಿರಲು ಕೋಮಲಯನೇನೆಂದು ನುಡಿದರೆ ತಾಮುದದಿ ಕೋಮಲನೇನೆಂದು ನುಡಿದದೆ ತಾಮುದದಿ ಕುಳ್ಳಿರಲು ಸತಿ ಚಿಂತಾಮಗೋದದಿಯೊಳಗೆ ಮುಳುಗಿದಳು ಅಧಿಕ ಬೆರಗಿನಲ್ಲಿ ಈತಕ್ಕೆ ಬಂದೆನು ತಾಯಿ ಪದವಿ ಮಾಡುವ ಯಜ್ಞಗೆ
ನನ್ನ ಅಕ್ಕ ಕರೆದು ಮಾತನಾಡಿಸಿ ನನ್ನ ಮುಖ ನೋಡಿ ಮುಖ ಸುಂದರಿಸಿ ಹಾಕಲು ಹೋಗ್ತಾ ಇದ್ದಾಳೆ. ಭಾವನನ್ನ ಕಂಡು ಕಾಣದಿದ್ದಲ್ಲಿ ಅವಗಣಿಸ್ತಾ ಇದ್ದಾನೆ. ಬಂಧುಗಳೆಲ್ಲ ನನ್ನನ್ನು ನೋಡಿ ಒಂದು ರೀತಿಯಾಗಿ ಮುಜುಗರನ್ನು ಹುಟ್ಟಿಸುವ ಹಾಗೆ ದೃಷ್ಟಿ ಬೀರ್ತಾ ಇದ್ದಾರೆ. ನಾನು ಬಂದದೇ ತಪ್ಪಾಯಿತು. ಆದ್ರೆ ಇವರು ನೋಡಿ ಊಟಕ್ಕೆ ನಾನು ಬಂದದ್ದು. ಈಗ ಯಕ್ಷಗಾನದ ಒಂದು ಕಲಾ ಪ್ರದರ್ಶನ ನೀವು ಅಮೆರಿಕದಲ್ಲೂ ಸಹಿತ ನಿಮ್ಮ ಪ್ರದರ್ಶನವನ್ನು ನೀವು ನೀಡಿದ್ದೀರಿ. ಹೌದು. ಹಾಗೆ ಸ್ತ್ರೀವೇಷಧಾರಿಯಾಗಿ ಎಲ್ಲ ಇಲ್ಲಿ ಬೇರೆ ಬೇರೆ ನಮ್ಮ ರಾಜ್ಯದ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ನೀವು ಸುತ್ತಿದ್ದೀರಿ. ಹೌದು. ನಿಮ್ಮ ವಿದೇಶಿ ಅನುಭವವನ್ನು ನಮಗೆ ಸಂಕ್ಷಿಪ್ತವಾಗಿ ಒಂದೆರಡೇ ಮಾತಲ್ಲಿ ನೀವು ತಿಳಿಸ್ಬೇಕಾಗಿ ವಿನಂತಿ. ಸರಿ, ಅದೊಂದು ಅಭೂತಪೂರ್ವ ಅನುಮಾನವಿಲ್ಲ. ಅದು ಶಂಭೇಗೌಡರ ಜೊತೆಯಲ್ಲಿ ಹೋಗಿದ್ದು ನಾವು 10 ಜನರ ಗ್ರೂಪ್ ಹೋಗಿತ್ತು. ಅಲ್ಲಿ ಹೋದಲ್ಲಿ ನಮಗೆ ಅನೌನ್ಸರ್ ಆಗಿ ಸಿಕ್ಕಿದ್ದು ಒಬ್ಬರು ರಾಜಸ್ಥಾನಿ. ಅವರ ಗಂಡನ ಮನೆ ಲೇಡಿ, ಅವಳ ಗಂಡನ ಮನೆ ಮಣಿಪಾಲ್ ಅಂತೆ. ಅಂದರೆ ಅವರು ವಿದೇಶದಲ್ಲಿ ಅಲ್ಲೇ ಇದ್ದವರು, ಹುಟ್ಟಿ ಬೆಳೆದವರು. ಅವರು ಇಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ಮತ್ತು ಅಲ್ಲಿ ನಾವು ಹೆಣ್ಣ ವೇಷವನ್ನು ಮಾಡಿದವಾಗ ಬಹಳ ಆಶ್ಚರ್ಯ ಆದದ್ದು ಅವರಿಗೆ. ನಮ್ಮ ಜೊತೆಗೆ ಆಸಾಮಿನವರ ಒಂದಿಷ್ಟು ಜನ ಹೆಣ್ಮಕ್ಳು ಇದ್ದರು. ಅವರು ಕಾಲೇಜ್ ಹುಡುಗಿಯರು ನಿಜವಾಗಿ. ಅವರೊಂದು ಪರ್ಫಾರ್ಮೆನ್ಸಿಗಾಗಿ ಬಂದಿದ್ದರು. ಅವರು ಎಲ್ಲ ರೆಡಿಯಾಗಿಯೇ ರೂಮಿಂದ ಹೋಗುವಾಗಲೇ ರೆಡಿಯಾಗಿ ಹೋಗೋದು. ನಾವು ಅಲ್ಲಿ ಹೋಗಿ ಮತ್ತೆ ತಯಾರಾಗೋದು. ನಾವು ತಯಾರಾಗಿ ಈಚೆ ಬರುವಾಗ ಅವರು ನಮ್ಮನ್ನು ಕಂಗಾಲಾಗಿ ನೋಡಿದರು. ಇವರಲ್ಲಿ ಜೊತೆಗೆ ಯಾರು ಹೆಂಗಸರಿರಲಿಲ್ಲ, ಯಾರಪ್ಪ ಇವರು ಅಂತ. ಬಹಳ ಆಶ್ಚರ್ಯ ಆಯಿತು. ಹಾಗಂತ ಅವ್ರಿಗೆ ಕೇಳಲಿಕ್ಕೆ ಅವರಿಗೂ ಭಾಷೆ ಇದಿಲ್ಲ, ನಮಗೂ ತೊಡಕಿದೆ, ಭಾಷೆ ಬರೋದಿಲ್ಲ. ಆನಂತರ ನಾವು ಒಟ್ಟಿಗೆ ಒಂದೇ ಬಸ್ಸಿಗೆ ವಾಪಸ್ ರೂಮಿಗೆ ಬರುವಾಗ ಅವರು ಹುಡುಕುವುದು ನಮ್ಮನ್ನು, ಈ ಹೆಣ್ಣಾದದ್ದು ಯಾರು ಅಂತ. ಅಂದರೆ ಹಾಗೆ ವಿದೇಶಿಗರು ಅದನ್ನು ಬಹಳ ಆಶ್ಚರ್ಯ ರೀತಿಯಲ್ಲಿ ನೋಡಿದರು. ಮತ್ತು ಅದನ್ನು ಈ ಫೋಟೋ ತೆಗೆಯುವುದಾ ಅಥವಾ ಅವರ ಇದನ್ನು ಹಾಗೆ ಅದರ ಜೊತೆಗೆ ಅದೊಂದು ಅಭೂತಪೂರ್ವ ಅನುಮಾನವೇ ಇಲ್ಲ. ಅಂದರೆ ನಮ್ಮ ಭಾರತೀಯ ಎಲ್ಲ ಕಲೆಗೂ ವಿದೇಶದಲ್ಲಿ ಬಹಳಷ್ಟು ಗೌರವ ಇದೆ. ಅದು ಯಕ್ಷಗಾನವೂ ಸಹಿತ ಒಂದು ಜಿಲ್ಲೆಗೆ ಸಂಬಂಧಿಸಿದ, ಒಂದು 2-3 ಜಿಲ್ಲೆಗೆ ಸಂಬಂಧಿಸಿದ ಒಂದು ಕಲೆಯೂ ಸಹಿತ ವಿದೇಶದಲ್ಲಿ ಅದನ್ನು ಜನ ಸ್ವೀಕರಿಸಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ. ಖಂಡಿತ. ಆದರೆ ಒಂದು ನಿಮ್ಮಲ್ಲಿ ಹೇಳೋದು ಅಂತ ಹೇಳಿದ್ರೆ, ಅದು ನಾವೊಂದು 3-4 ಜಿಲ್ಲೆಗೆ ಸೀಮಿತವಾಗಿಡುವುದಲ್ಲ, ಸೀಮಿತವಾಗಿದ್ದದ್ದು ಅಲ್ಲ. ಅದನ್ನು ನಮ್ಮದು ಅಂತ ನಾವು ಒಳಗಿಟ್ಟುಕೊಳ್ಳುವುದು ಬೇಡ, ಬೆಳೆಯದೇ ಇರಲಿಕ್ಕೆ ಒಂದು ಸಣ್ಣ ಹೊರಗೆ ಬಿಡಲೇಬೇಕು. ಉಳಿದ ಕಲೆಗಳೊಟ್ಟಿಗೆ ನಮ್ಮ ಕೊಂಡುಕೊಳ್ಳುವಿಕೆ ಆಗಲೇಬೇಕು. ಹಾಗಿದ್ದ ಯಲಗುಪ್ರೆ, ನಾವು ಇನ್ನೊಂದೆರಡು ಕ್ಲಿಪ್ಪಿಂಗ್ಸ್ ಅನ್ನು ನಮ್ಮ ವೀಕ್ಷಕರಿಗೆ ತೋರಿಸಲಿಕ್ಕೆ ಇದ್ದೇವೆ. ಅದಕ್ಕೂ ಪೂರ್ವದಲ್ಲಿ ನೀವು ಸುದೀರ್ಘವಾದ 73ನೇ ಇಸ್ವಿಯಲ್ಲಿ ನೀವು ಹುಟ್ಟಿ ಆಮೇಲೆ ಸಾಧಾರಣ 90-95ರಲ್ಲೇ ನೀವು ಯಕ್ಷಗಾನಕ್ಕೆ ರಂಗಪ್ರವೇಶ ಮಾಡಿದ್ದೀರಿ. ಅಲ್ಲಿಂದ ಇಲ್ಲಿವರೆಗೆ ನಿಮ್ಮ ಅನುಭವವನ್ನು, ಯಾಕಂದ್ರೆ ಒಬ್ಬ ಕಲಾವಿದನ ಅನುಭವ ನಮ್ಮ ಅನುಭವದಕ್ಕಿಂತ, ಒಬ್ಬ ಅಧ್ಯಾಪಕನಾಗಿ ನನ್ನ ಅನುಭವದಕ್ಕಿಂತ ನಿಮ್ಮ ಅನುಭವ ವಿಶಿಷ್ಟವಾದದ್ದು. ಯಾಕಂದ್ರೆ ಇವತ್ತಿದ್ದ ಜಾಗದಲ್ಲಿ ನಾವು ನಾಳೆ ಇರೋದಿಲ್ಲ, ಇವತ್ತು ಕಂಡ ಪ್ರೇಕ್ಷಕರನ್ನು ನೀವು ನಾಳೆ ಕಾಣುವುದಿಲ್ಲ. ಎಲ್ಲ ರೀತಿಯ ಭಿನ್ನವಾದ ವಾತಾವರಣದಲ್ಲಿ ನೀವು ಬದುಕಬೇಕಾಗತ್ತೆ. ಅದು ಸ್ತ್ರೀ ವೇಷಧಾರಿಯಾಗಿದ್ದವ ಉಳಿದ ವೇಷಧಾರಿ ಹಾಗೆ ಅವನು ಬಹಳ ಬದುಕನ್ನು ಅಥವಾ ತನ್ನ ದಿನದಿನ ಚಟುವಟಿಕೆಯನ್ನು ಅವನೊಂಥರ ಅಸಡ್ಡೆ ಮಾಡೋದಕ್ಕೂ ಸಹಿತ ಅವರಿಗೆ ಅವಕಾಶ ಇರೋದಿಲ್ಲ. ಇಲ್ಲ. ಹೌದು. ಅಂದರೆ ನೀವು ಹೇಳಿದ ಮಾತು ಅತಿ ಅಗತ್ಯ. ಯಾಕಂತೇಳಿದ್ರೆ ಸ್ತ್ರೀ ವೇಷಧಾರಿ ಆದವನ ಅವಧಿ ಬಹಳ ಕಡಿಮೆ. ಹೌದು, ಸರ್ವಿಸಿನ ಅವಧಿ ಬಹಳ ಕಡಿಮೆ. ಹಾಗಾಗಿ ಅದೇ ಅವನ ಶರೀರವನ್ನು, ಆರೋಗ್ಯವನ್ನು ಬಹಳ ಕಾಳಜಿಯನ್ನು ನೋಡ್ಕೊಳ್ಬೇಕು. ನೀವು ಹೇಳಿದ ಹಾಗೆ ಹೋದಲ್ಲಿ ನಮಗೆ ಬಿಸಿನೀರೇ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹೊತ್ಕೊಳ್ಲಿಕ್ಕೆ ಕಂಬಳಿ ಬೇಕು ಅಂತ ಹೇಳಿದ್ರೆ ಕೇಳಿದ್ರೆ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಬಹಳ ಜಾಗ್ರತೆಯಲ್ಲಿ ನೋಡ್ಕೊಳ್ಬೇಕು ಒಂದು. ಅದರ ಜೊತೆಗೆ ಇಂತಹ ನಾನು ಮಳೆಗಾಲದಲ್ಲಿ ಕೆಲವು ಟೂರ್ಗಳಿಗೆ ಹೋದದ್ದುಂಟು, ಆ ಕಡೆ ಬಯಲುಸೀಮೆ ಕಡೆಯಲ್ಲಿ. ಅಲ್ಲಿ ಹೋದವಾಗೆಲ್ಲ ಬಹಳ ತಾಪತ್ರಯಗಳು. ಹಾಗಂತ ಆರ್ಥಿಕ ಅಡಚಣೆಯಿಂದ ನಾವು ಅಂತಹ ಕಾರ್ಯಕ್ರಮಗಳಿಗೆ ಹೋಗಬೇಕಾದ ಅನಿವಾರ್ಯ. ನಾವು ವೃತ್ತಿಯಾಗಿ ಸ್ವೀಕರಿಸಿದವಾಗ ಅದನ್ನೆಲ್ಲ ವೃತ್ತಿಯಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕು. ಎದುರಿಸಿಕೊಂಡು ಇದನ್ನು ಉಳಿಸಿಕೊಳ್ಳುವುದು ಆರೋಗ್ಯವನ್ನು. ಯಾಕಂತ ಹೇಳಿದ್ರೆ ಒಂದ್ ದಿವಸ ನಮಗೆ ಸ್ವರ ಇಲ್ಲ ಅಂತ ಹೇಳಿದ್ರೆ, ಸ್ತ್ರೀ ವೇಷದವನಿಗೆ ಸ್ವರ ಹೋದ್ರೆ ಅವ ವೇಷ ಮಾಡೋದು ಬೇಡ, ಮತ್ತೆ ಹಾಗಿರ್ತದೆ. ಹಾಗಾಗಿ ಅದನ್ನು ಉಳಿಸಿಕೊಂಡು ಹೋಗುವುದು ಬಹಳ ಕಷ್ಟ. ಅಂತ ಹಲವು ಅನುಭವಗಳಾಗಿದೆ. ಇದೇ ಈ ಅಮೆರಿಕಕ್ಕೆ ಹೋದವಾಗ ನಮ್ಮ ಭಾಗವತರು, ನೆಪೂರು ನಾರಾಯಣ ಭಾಗವತರು, ಅವರಿಗೆ ಆರೋಗ್ಯ ಸರಿ ಇಲ್ಲ. ಆ ದಿವಸ ನಮ್ಮದು 2 ಕಾರ್ಯಕ್ರಮ ಇತ್ತು. ನಾನು 20 ನಿಮಿಷದ ಒಂದು ಆಟಕ್ಕೆ ಪದ್ಯ ಹೇಳಿದ್ದೇನೆ. ಹಾಗೆ ಅಂದರೆ ಆರೋಗ್ಯದ ಕಡೆಗೆ ಬಹಳ ವಿಶೇಷವಾದ ಲಕ್ಷ್ಯ ಕೊಡಬೇಕಾಗ್ತದೆ. ಅದರ ಜೊತೆಗೆ ಇರುವಷ್ಟರಲ್ಲಿ ನಮ್ಮ ಪ್ರಯತ್ನ ಹೆಚ್ಚಾಗಬೇಕು. ಅವಧಿ ಕಡಿಮೆ,
ನಮ್ಮ ಸಾಧನೆಗೆ ಇರುವಂತಹ ದಾರಿಗಳು, ಉಳಿದ ಪುರುಷೇಶಧಾರಿಗಳು 70 ವರ್ಷದ ಮಾಡಿದ ಸಾಧನೆ 45 ವರ್ಷದಲ್ಲೇ ಮಾಡಬೇಕಾದ್ರೆ ಹೌದು ನಿಮ್ಮ ಎದುರುಗಡೆ ಇದೆ ಅಂತ. ಹಾಗಾಗಿ ಆ ಅನುಭವಗಳು, ಯಾಕಂದ್ರೆ ಅನುಭವ ಪಕ್ವವಾದ ಹಾಗೆ ಅವನ ಪಾತ್ರ ನಿರ್ವಹಣೆಗಳು ಅಷ್ಟು ಸ್ಪಷ್ಟ ಆಗ್ತಾ ಹೋಗ್ತದೆ, ಪಕ್ವವಾಗ್ತಾ ಹೋಗ್ತದೆ. ಹಾಗಂತ ಆ ಅನುಭವವನ್ನು ಪಡೆದುಕೊಳ್ಳುವಾಗ ಈಗ ಇನ್ನೊಂದು 10 ವರ್ಷಕ್ಕೆ ನಾನೊಂದು ಹುಡುಗಿ ವೇಷವನ್ನು ಮಾಡ್ಲಿಕ್ಕೆ, ಕೋಲೆ ವೇಷವನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆಯಾಯ ಸಂದರ್ಭಕ್ಕೆ ಆಯಾಯ ವೇಷಗಳು, ಯಾಕಂದ್ರೆ ಈಗ ಸದ್ಯಕ್ಕೆ ಇಲ್ಲಿಯವರೆಗೆ ಮತ್ತು ಇನ್ನು ಸದ್ಯಕ್ಕೆ ಶೃಂಗಾರದ ವೇಷಗಳನ್ನು ಮಾಡಬಹುದು. ಇನ್ನೊಂದು ಸ್ವಲ್ಪ ಟೈಮ್ ಹೋದ್ರೆ ಆ ವೇಷಗಳನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಮಾಡಿದ್ರು ಜನ ಅದನ್ನು ಸ್ವೀಕರಿಸುವುದಿಲ್ಲ. ಸ್ವೀಕರಿಸಿದ್ರು ನಮಗೂ ಒಗ್ಗಬೇಕು. ಅದು ಒಂದು ನಿರ್ದಿಷ್ಟ ವಯಸ್ಸಿಗೆ ನಾವು ಆ ಸ್ತ್ರೀ ವೇಷದಿಂದ ವಿರಮಿಸಬೇಕು. ಈಗ ಸ್ತ್ರೀ ವೇಷಧಾರಿ ವಿರಮಿಸಿದ ಮೇಲೆ ಈಗ ಪೂರ್ವ ಇತಿಹಾಸಗಳಲ್ಲಿ ತುಂಬಾ ಮಂದಿ ಸ್ತ್ರೀ ವೇಷಧಾರಿಗಳು ಇವತ್ತು ಗಡಿ ದಾಟಿದ್ದಾರೆ. ಹೌದು, ಇವತ್ತು ಸಹಿತ ಜೀವನ ಅವ್ರು ಬದುಕಿದ್ದಾರೆ. ಹೌದೌದು. ಆದರೆ ಸ್ತ್ರೀ ವೇಷಧಾರಿಗಳು ಬೇರೆ ವೇಷಕ್ಕೆ ಎಲ್ಲಾದರೂ ಪ್ರಾದುರ್ಭಾವ ಮಾಡಿದರೆ ಆ ವೇಷಕ್ಕೆ ಅವರು ಇದೇ ರೀತಿ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇದೆಯೇ? ಒದಗಿಸುವುದು ಖಂಡಿತ ಸಾಧ್ಯ ಉಂಟು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಗಜಾನನ ಹೆಗಡೆ ಅವರು ಆ ಕಾಲದಲ್ಲಿ ಮರಣ ಹೊಂದಿದವರು, ಬಹಳಷ್ಟು ದೊಡ್ಡ ಸ್ತ್ರೀ ವೇಷಧಾರಿ. ಹೌದು, ನಾನು ಅವರ ಫೋಟೋ ನೋಡಿದ್ದೆ ಹೊರತಾಗಿ ಅವರ ವೇಷ ನೋಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಹಾಗಂತ ಅವರು ಹೆಣ್ಣು ವೇಷವನ್ನು ಎಷ್ಟು ಸಮರ್ಥವಾಗಿ ಮಾಡ್ತಿದ್ರು, ಗಂಡು ವೇಷವನ್ನು ಅಷ್ಟೇ ಸಮರ್ಥವಾಗಿ ಮಾಡ್ತಿದ್ರು. ಗದಾಯುದ್ಧದ ಭೀಮನಂತಹ ವೇಷಗಳನ್ನು ಸಮರ್ಥವಾಗಿ ಮಾಡ್ತಿದ್ರು ಅಂತ ನಾನು ಕೇಳಿದ್ದೇನೆ. ಹಾಗಾಗಿ ಪ್ರಯತ್ನ ಪಟ್ಟರೆ ಸ್ತ್ರೀ ವೇಷಧಾರಿ ಮುಂದೆ ಒಬ್ಬ ಸಮರ್ಥ ಪುರುಷ ವೇಷಧಾರಿ ಖಂಡಿತ ಆಗಬಹುದು. ಈಗ ಇವತ್ತೊಂದು ಸಮಸ್ಯೆ ಏನಂತಂದ್ರೆ, ಒಂದು ಮೇಳದಲ್ಲಿ ಒಬ್ಬ ಸ್ತ್ರೀ ವೇಷಧಾರಿ ಅಂತ ಇದ್ರೆ ಅವ ಸ್ತ್ರೀ ವೇಷಕ್ಕೆ ಮಾತ್ರ ಸೀಮಿತನಾಗಿರ್ತಾನೆ. ಅವನಿಗೆ ಇತರ ವೇಷ ಮಾಡೋದಕ್ಕೆಲ್ಲ ಅವಕಾಶವೇ ಇಲ್ಲ. ಹೌದು. ಅಂತ ಹಿನ್ನೆಲೆಯಲ್ಲಿ ಒಬ್ಬ ಸ್ತ್ರೀ ವೇಷಧಾರಿ ತನ್ನ ಅವಧಿ ಮುಗಿದ ಮೇಲೆ ಅವನಿಗೆ ಬೇರೆ ಮತ್ತೆ ಅವನು ತನ್ನನ್ನು ಕಲಿತು ಇನ್ನು ಬೇರೆ ವೇಷದ ಪ್ರಕಾರದ ವೇಷಕ್ಕೆ ಅವನು ಪ್ರಾದುರ್ಭಾವ ಮಾಡೋದಕ್ಕೆ ತುಂಬಾ ತೊಡಕುಗಳಾಗ್ತದೆ. ಆದ್ರೆ ಈಗ ಇರುವ ಯಾವ ಮೇಳದಲ್ಲಿ, ಡೇರೆ ಮೇಳದಲ್ಲೂ ಸ್ತ್ರೀ ವೇಷಧಾರಿ ಸ್ತ್ರೀ ವೇಷಕ್ಕೆ ಮಾತ್ರ ಸೀಮಿತ. ಈ ಸೀಮಿತ ಮಾಡೋದು, ಒಂದು ಚೌಕಟ್ಟನ್ನು ಹಾಕೋದು, ಒಬ್ಬ ವೇಷಧಾರಿ ಅನ್ನು ನಾವು ಒಂಥರ ಬಂಧಿಸಿದಾಗ ಆಗೋದಿಲ್ವೇ ಅಂತ. ಖಂಡಿತ ಹೌದು. ಅದರಲ್ಲಿ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ, ಇದ್ರ ಒಳಗಿನ ಒಂದು ಸಮಸ್ಯೆ, ಈಗ ಒಂದು ವೇಷಧಾರಿಯನ್ನು ಒಂದು ವೇಷಕ್ಕೆ ಟ್ರೇಡ್ ಮಾಡೋದು. ಅಂದ್ರೆ ಒಬ್ಬ ಖಳನಾಯಕ, ಅವ ಖಳನಾಯಕನೇ ಮಾಡೋದು, ಒಬ್ಬ ಕಥಾನಾಯಕನೇ ಮಾಡೋದು. ನಾನು ಈ ಪೆರಡೂರು ಮೇಳದಲ್ಲಿ ಶಿವರಂಜನಿ ಎನ್ನುವ ಜೋರಿನ ವೇಷ, ಅದು ಸ್ವಲ್ಪ ಗಯ್ಯಾಳಿ ವೇಷ, ಅದನ್ನು ನಾನು ಅದರ ಮರು ವರ್ಷ ನಾನು ಸಾಲಿಗ್ರಾಮ ಮೇಳಕ್ಕೆ ಹೋದವಾಗ ಈಶ್ವರಿ ಪರಮೇಶ್ವರನ ಪ್ರಸಂಗ ಬಂತು. ಅದರಲ್ಲಿ ಒಂದು ಅತ್ತೆಯ ವೇಷ, ಗಯ್ಯಾಳಿ ವೇಷ, ಚಂದ್ರಶೇಖರ್ ಶೆಟ್ಟರು ಬರೆದ ಹೌದು. ಅವರು ಆ ಅತ್ತೆ ಪಾತ್ರವನ್ನು ನನಗಂತಲೇ ಬರ್ದಿದ್ದು, ಅಂದ್ರೆ ಗಯಾಳಿ. ನಾನು ಅವರಲ್ಲಿ ಹೇಳಿದ್ದೇನೆ ಅದನ್ನು, ಬೇಡ ನನಗೆ ಇನ್ನೊಂದರಲ್ಲಿ ಸ್ವಲ್ಪ ಮೊಟಕು ಮಾಡಿ ಬಹಳ ಮುಖ್ಯವಾದ 2 ಕ್ಲಿಪ್ಪಿಂಗ್ಸ್ ಇದ್ದಾವೆ. ಅದರಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ಈಗ ತೋರಿಸ್ಬಿಡೋಣ. ಹಾಕಿ. ನೃತ್ಯ ಸೇವೆಯ ಗೈವೆ ಭಕ್ತಿ ಭಾವದಿ ತಾಯೆ, 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 ಅರ್ತಿಯೊಳಿ ಕಲೆಯ ಸ್ವೀಕರಿಸು, ಅರ್ತಿಯೊಳಿ ಕಲೆಯ ಸ್ವೀಕರಿಸು, ಅರ್ತಿಯೊಳಿ ಕಲೆಯ ಸ್ವೀಕರಿಸು, ನೃತ್ಯ ಸೇವೆಯ ಗೈವೆ ಭಕ್ತಿ ಭಾವದಿ ತಾಯೆ, ನೃತ್ಯ
ಅರ್ತಿಯೊಳಿ ಕಲೆಯ ಸ್ವೀಕರಿಸು, ಅರ್ತಿಯೊಳಿ ಕಲೆಯ ಸ್ವೀಕರಿಸು. ಕುಲದೇವಿ ಮೀನಾಕ್ಷಿ ಪೊರೆಯನ್ನನು ನೀ ಸಲಹೆನ್ನನು, ನೀ ಪೊರೆಯನ್ನನು ನೀ ಸಲಹೆನ್ನನು. ತಗದಿನ 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 ತಗತ ತಗತ ದಿನ ತಗಡ ತಗಡ್ತ ತಕತ ತಕತ ದಿನ ತಕತ ತಕತ ದಿನ ತಕತ ತಕತ ದಿನ ತಗಡ ತಗಡ್ತಾ. ಸಮಯದ ಅವಕಾಶ ಮುಗಿದಿರೋದ್ರಿಂದ ಈಗಾಗಲೇ ನೀವು ವೈವಿಧ್ಯಮಯವಾಗಿ ಒಂದು ಹೊಸ ಹೊಸ ಪ್ರಯೋಗ, ಒಂದು ಹರಿವಾಣದಲ್ಲಿ ನಿಮ್ಮ ನೃತ್ಯಾಭಿನಯವನ್ನು ವ್ಯಕ್ತಪಡಿಸಿದಿರಿ. ಮಡಿಕೆ ಕುಂಭದಲ್ಲಿ ಕೊಡಪಾನದ ಮೇಲ್ಗಡೆ ನಿಂತು ನೀವು ಇದು ಮಾಡಿದಿರಿ. ಅದಕ್ಕೂ ಹಿಂದಿನ ಕ್ಲಿಪ್ಪಿಂಗ್ಸಲ್ಲಿ ಪಟ್ಟಾಭಿಷೇಕದ ಕೈಕೆ ಮತ್ತು ದಶರಥನ ಸನ್ನಿವೇಶವನ್ನು ಸಹಿತ ನಾವು ವೀಕ್ಷಕರಿಗೆ ತೋರಿಸಿದ್ದೇವೆ. ಹಲವು ವಿಚಾರಗಳು ನಿಮ್ಮೊಟ್ಟಿಗೆ ಚರ್ಚೆ ಮಾಡೋದಕ್ಕೆ ಹಾಗೆ ಉಳಿದು ಹೋಗ್ಬಿಡ್ತು. ತುಂಬ ಅಭಿಮಾನಿಗಳು ಈ ಕಾರ್ಯಕ್ರಮದ ಕುರಿತು ಕೆಲವು ಪ್ರಶ್ನೆಗಳನ್ನೆಲ್ಲ ಕೇಳಿ ನಿಮಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೊನೆಯದಾಗಿ ಒಂದು ಪ್ರಶ್ನೆ, ಈ ಕ್ಷೇತ್ರಕ್ಕೆ ಇವತ್ತು ಸ್ತ್ರೀ ವೇಷದ ಕೊರತೆ ಇದೆ, ರಂಗಭೂಮಿ ಸ್ತ್ರೀ ವೇಷ ಸೊರಗುತ್ತಾ ಇದೆ. ಹಾಗಾಗಿ ಯಾಕೆ ಇಷ್ಟೆಲ್ಲ ನಿಮಗೆ ಗೌರವ ಇದೆ, ಮನ್ನಣೆ ಇದೆ, ಯಾಕೆ ಈ ಕ್ಷೇತ್ರಕ್ಕೆ ಇವತ್ತು ಯುವಕರು ಮನ ಮಾಡ್ತಾ ಇಲ್ಲ? ಅವರಲ್ಲಿ ನಿಮ್ಮ ಸಂದೇಶ ಏನು ಅವ್ರ ಬಗ್ಗೆ? ಖಂಡಿತ, ಯಾಕಂದರೆ ಈಗ ಬದುಕು ಬಹಳ ದುಸ್ತರ. ಸರಿ. ಹಾಗಾಗಿ ಯಕ್ಷಗಾನಕ್ಕೆ ಸ್ತ್ರೀವೇಷಧಾರಿಯಾಗಿ ಅಂತಲ್ಲ, ಕಲಾವಿದನಾಗಿ ಬರುವುದಕ್ಕೆ ಬಹಳ ಹಿಂದೇಟಾಗ್ತಾರೆ. ಯಾಕಂತ ಹೇಳಿದ್ರೆ ವೃತ್ತಿ ಕಲಾವಿದನಾದರೆ ಬದುಕುವುದು ಕಷ್ಟ, ವೃತ್ತಿ ಕಲಾವಿದನಾಗದೆ ಸಮರ್ಥನೆನಿಸಿಕೊಳ್ಳುವುದು ಇನ್ನೂ ಕಷ್ಟ. ಹಾಗಾಗಿ ಅದರಲ್ಲಿಯೂ ಬಂದವರು ಸ್ತ್ರೀವೇಷದ ಕಡೆಗೆ ಹೆಚ್ಚು ಗಮನ ಯಾಕೆ ಕೊಡುವುದಿಲ್ಲ ಅಂತ ಹೇಳಿದ್ರೆ, ಬಂದವರೆಲ್ಲ ಕೌರವನ್ನು ಭಸ್ಮಾಸುರನ್ನು ಮಾಡಲಿಕ್ಕೆ ತಯಾರಾಗಿಯೇ ಬರ್ತಾರೆ ಹೆಚ್ಚಿನವರು. ಅಂದರೆ ದಿಢೀರ್ ಜನಪ್ರಿಯತೆಯ ಹುಚ್ಚು ಇರ್ತದೆ ಕೆಲವು ಸಾರಿ ಹಾಗೆ. ಆದರೆ ಖಂಡಿತ ಹಾಗಲ್ಲ. ಅವಧಿ ಸ್ತ್ರೀವೇಷಕ್ಕೂ ಖಂಡಿತ ಒಂದು ಹೌದು, ಆ ಸ್ಟಾರ್ ವ್ಯಾಲ್ಯೂವನ್ನು ತರಬಹುದು. ಅದರ ಜೊತೆಗೆ ಅಭಿಮಾನಿಗಳನ್ನು ಅಥವಾ ಉಳಿದ ಯಾವುದೇ ಹೆಸರನ್ನು ಗಳಿಸಿಕೊಳ್ಳಬಹುದು. ಖಂಡಿತ ಇಲ್ಲಿಯವರೆಗಿನ ನನ್ನ ಯಕ್ಷಗ ಜೀವನದಲ್ಲಿ ನಾನು ತೃಪ್ತನಾಗಿದ್ದೇನೆ. ನೀವೀಗ ಈ ಕ್ಷೇತ್ರಕ್ಕೆ ಬಂದದಕ್ಕೆ ನೀವು ಖಂಡಿತ ನಾನು ಸಂತೋಷ ಹೊಂದ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಉಳಿದ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಇಷ್ಟು ಜನಪರಿಚಯ ನನಗೆ ಆಗುದಿಲ್ಲವಾಗಿತ್ತು. ಈ ಅಭಿಮಾನ ಮತ್ತೆ ಆಶೀರ್ವಾದ ಇನ್ನು ಸದಾ ಹೀಗೆ ಇರಲಿ ಅಂತ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಿಬಿಟ್ಟು ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯ ಹಾಡಲಿಕ್ಕಿದ್ದೇವೆ. ಹೇಳಿ. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ನಿಮ್ಮಂತ ಒಬ್ಬ ಒಳ್ಳೆಯ ಕಲಾವಿದನನ್ನು ಒಂದು ಈ ಮುಟ್ಟಿನಲ್ಲಿ ಸ್ವಲ್ಪ ಆಂಶಿಕವಾದ ಸಮಗ್ರವಾದ ಪರಿಚಯ ಅಲ್ಲದಿದ್ದರೂ ಆಂಶಿಕವಾದ ಪರಿಚಯವನ್ನು ಮಾಡುವ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಅನಿಸಿಕೆ ಏನು? ಮತ್ತು ನಮ್ಮ V4 ಮೀಡಿಯಾದ ಈ ಬಲ್ಲಿರೇನೆಯ ಕಾರ್ಯಕ್ರಮ ನೀವು ವೀಕ್ಷಿಸ್ತಿದ್ದಿರ್ಬೋದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಖಂಡಿತ ಇದೊಂದು ಬಹಳ ಉತ್ತಮವಾದ ಕಾರ್ಯಕ್ರಮ. ಯಾಕಂತ ಹೇಳಿದರೆ ಇದು ಸಾಧಾರಣ ನಮ್ಮ ಕರಾವಳಿಯ ಎಲ್ಲ ಜಿಲ್ಲೆಗಳಿಗೂ ಹೋಗ್ತದೆ ಅಂತ ತಿಳಿದಿದ್ದೇನೆ. ಈ ಚಾನಲ್ಲು ಅನೇಕ ಕಲಾವಿದರನ್ನು ಪರಿಚಯಿಸಿದ್ದೀರಿ. ಪರಿಚಯ ಇರುವ ಕಲಾವಿದರೇ ಆದರೂ ಅವರ ಕುರಿತಾದಂತಹ ವಿವರವನ್ನು ನೀವು ಜನರಿಗೆ ನೀಡಿದ್ದೀರಿ. ಹೀಗೆ ಇನ್ನೂ ಅನೇಕ ಕಲಾವಿದರುಗಳನ್ನು ತಂದು ನೀವು ಪರಿಚಯಿಸುವಂತಹ ಕಾರ್ಯಕ್ರಮವನ್ನು ಮಾಡಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ನಿಮ್ಮ ಯಾವೆಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ಪ್ರೇಕ್ಷಕ ವರ್ಗಕ್ಕೆ ನನ್ನ ಅನಂತ ಕೃತಜ್ಞತೆಗಳು. ಎಲ್ಲ ವೀಕ್ಷಕ ಬಂಧುಗಳೇ, ಇದೇ ಕಾರ್ಯಕ್ರಮ ಮತ್ತೆ ಮಂಗಳವಾರ ದಿನ ಮತ್ತು ಗುರುವಾರ ದಿನ ಮರುಪ್ರಸಾರಗೊಳ್ಳಿಕ್ಕಿದೆ. ಮಂಗಳವಾರ ಮಧ್ಯಾಹ್ನ 1:40ಕ್ಕೆ ಮತ್ತು ಗುರುವಾರ ರಾತ್ರಿ 10 ಗಂಟೆಗೆ ಇದು ಮರುಪ್ರಸಾರಗೊಳ್ಳಿಕ್ಕಿದೆ. ನಮ್ಮೊಂದಿಗೆ ಎಲ್ಲ ವೀಕ್ಷಕರ ಪ್ರಶ್ನೆಗೂ ಸ್ಪಂದಿಸಿ ನಮ್ಮೊಂದಿಗೆ ಇಲ್ಲಿವರೆಗೆ ಈ V4 ಮೀಡಿಯಾದ ಈ ವೇದಿಕೆಗೆ ಬಂದು ನಮ್ಮೊಟ್ಟಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ಹೆಗಡೆಯವರಿಗೆ, ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆಯವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಕೃತಜ್ಞತೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯ ಹಾಡ್ತಿದ್ದೇವೆ.